ನಮಸ್ಕಾರ ವೀಕ್ಷಕರೇ, ಮರಳಿ ಸಿಗಲ್ವಾ ಮರಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಕರಾವಳಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಮರಳಿನ ಸಮಸ್ಯೆ ಉಂಟಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಜನರ ನೋವು ನಲಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ಇವತ್ತಿನ ದಿನ ಸಮಸ್ಯೆ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದ್ದಾನೆ. ಆದರೆ ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಡಿದೆ. ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ನಡೀತಾ ಇದೆ, ಧರಣಿ ನಡೀತಾ ಇದೆ. ಉಡುಪಿಯಲ್ಲಿ ಕೂಡ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಧರಣಿ ನಡೀತಾ ಇದೆ. ಇದ್ರ ಬಗ್ಗೆ ನನ್ನ ಜೊತೆ ಮಾತನಾಡಲು ತುಳು ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಜುನೈದ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂತಹ ನಾಗರಾಜ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜುನೈದ್ ಅವರೇ, ಈಗ ಕರಾವಳಿಯಲ್ಲಿ 5 ವರ್ಷದಿಂದ ಮರಳಿನ ಸಮಸ್ಯೆ ಉಂಟಾಗ್ತಾ ಇದೆ. ಸಾಕಷ್ಟು ಜನರು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಮರಳು ಅಂತ ಹೇಳಿದ್ರೆ ಒಂದು ಖಾಲಿ ಮರಳು ಅಂತ ನಾವು ಅದನ್ನು ತಿಳ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಸಣ್ಣ ವ್ಯಾಪಾರಸ್ಥರಿಂದ ದೊಡ್ಡ ವ್ಯಾಪಾರಸ್ಥರು ಅಥವಾ ಕೆಳವರ್ಗದಿಂದ ಮೇಲ್ವರ್ಗದವರೆಗೂ ಕೂಡ ಅದರ ಬಿಸಿ ತಟ್ತದೆ. ಯಾಕಂತ ಹೇಳಿದ್ರೆ ಈಗ ಜನ ಉಡುಪಿಯಲ್ಲಿ ಮರಳಿನ ಸಮಸ್ಯೆಯಿಂದ ಯಾರು ಸರಿಯಾಗಿ ಕೆಲಸಕ್ಕಿಲ್ಲ, ಯಾವ ಬಿಸ್ನೆಸ್ ಕೂಡ ಸರಿಯಾಗಿ ನಡೀತಾ ಇಲ್ಲ. ಮರಳಿನಿಂದ ತುಂಬ ಸಮಸ್ಯೆಯಲ್ಲಿ ಜನ ಬಳಲ್ತಾ ಇದ್ದಾರೆ. ಇದನ್ನು ನೀವು ಕಾಣಬಹುದು. ನಿನ್ನೆ ನಮ್ಮ ಉಡುಪಿ ಜಿಲ್ಲಾ ಕಚೇರಿಯ ಒಂದು ಭಾಗದಲ್ಲಿ ನಾವು ಧರಣಿಯನ್ನು ಈ ಮರಳು ಸಮಿತಿ ಹಾಗೂ ಇನ್ನು ಎಲ್ಲ ಸಂಘಟನೆಗಳು, ಅದೇ ರೀತಿ ಲಾರಿ ಅಸೋಸಿಯೇಷನ್ ಅವರು, ಇಂಜಿನಿಯರ್ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿ ಅದನ್ನು ಒಂದು ಪ್ರತಿಭಟನೆ ನಿನ್ನೆಯಿಂದ ಹಮ್ಮಿಕೊಂಡಿದ್ದಾರೆ. ಸೊ ಇದರ ನೆಲೆಯಲ್ಲಿ ನಿನ್ನೆ DC ಅವರು ಕೂಡ ಬಂದು ಒಂದು ರಾಜ್ಯ ಸಂಧಾನವನ್ನು ಮಾಡಲಿಕ್ಕೆ ನೋಡಿದ್ರು, ಅದು ಆಗಲಿಲ್ಲ. ಇವತ್ತು ಕೂಡ ನಾನು ಅಲ್ಲಿಂದ ಬಂದೆ, ಇವತ್ತು ಕೂಡ ಬಂದು ಮಾತಾಡಿ ಹೋಗಿದ್ರು ಮಾಡ್ತೇನೆ ಅಂತ ಹೇಳಿ. ಸೊ ಈಗ ಅಲ್ಲಿ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಕೆ ರಘುಪತಿ ಭಟ್ರವರು ಈಗ ಫೋನ್ ಮುಖಾಂತರ ಭೋಜೇಗೌಡರವರು ಸಾಯಂಕಾಲ ಮಾತಾಡಿದ್ದಾರೆ. ಸೊ ನಾಳೆ ಯಾರೋ ಒಂದು ಅಧಿಕಾರಿ ಮಂಜುನಾಥ್ ಹೇಳುವವರನ್ನು ಅಧಿಕಾರಿಯನ್ನು ಬರ್ತಾರಂತ ಒಂದು ಆಶ್ವಾಸನ ಕೊಟ್ಟಿದ್ದಾರೆ. ನೋಡಬೇಕು ಇನ್ನೇನಾಗ್ತದೆ ಅಂತೇಳಿ. ಹಾಗಾದ್ರೆ ನಾಗರಾಜ್ ಶೆಟ್ಟಿ ಅವರೇ, ಕರಾವಳಿಯಲ್ಲಿ ಸಾಧಾರಣ 5 ವರ್ಷದಿಂದ ಮರಳಿನ ಸಮಸ್ಯೆ ಉಂಟಾಗ್ತಾ ಇದೆ. ಇದರಿಂದ ನಿಮ್ಮ ಪ್ರಕಾರ ಕರಾವಳಿಯ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವ ಸರ್. ಆ್ಯಕ್ಚುಲಿ ನೋಡಿ, ಅಂದರೆ 5 ವರ್ಷದಿಂದ ಯಾವುದೇ ಥರದ ಸರ್ಕಾರಿ ಥರ ಅಂದರೆ ಇವರು ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಇನ್ನೂ ಸಹ ಒಂದು ಸರಿ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ ತಗೊಂಬರ್ಲಿಲ್ಲ. ಅದು ಹೆಚ್ಚಾಗಿ ಈ ವರ್ಷವೇ ಇದ್ರ ಜಾಸ್ತಿ ಪ್ರಾಬ್ಲಮ್ ಬಂದಿದೆ. ನಿಮಗೆ ಇದ್ರ ಗೊತ್ತಿರ್ಬೋದು, ಈ ಸತಿ DC ಅವರು ಕೇವಲ 68 ಲೈಸೆನ್ಸ್ ಮಾತ್ರ ಅಂದ್ರೆ ಇದು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ನೋಡಿರ್ಬೋದು 173 ಜನ ಇಲ್ಲಿ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ, ಅಂದ್ರೆ ಮರಳು ತೆಗಿಲಿಕ್ಕೆ ಅವರಿಗೆ ಒಂದು ಲೈಸೆನ್ಸ್ ಇದೆ ಅವ್ರ ಹತ್ರ. ಬಟ್ ಈಗ ಉಳಿದವರಲ್ಲಿ ಇಲ್ಲಿ ಹೋಗ್ಬೇಕು ಹಾಗಾದ್ರೆ ಈ ತರ ಮಾಡಿದ್ರೆ. ಈಗ 60 ಜನರಿಗೆ ನೀವು ಲೈಸೆನ್ಸ್ ಕೊಟ್ಟಾಗ 1 ತಿಂಗಳ ತನಕ ಅವ್ರು ತೆಗಿಬಹುದು. ಅಂದ್ರೆ ಟೋಟಲ್ ಆಗಿ ಹೇಳಿದ್ರೆ 17,500 ಟನ್ ಮರಳು ತೆಗಿತಾರೆ ಅವರು. 60 ಟೋಟಲ್ ಆಗಿ 68 ಜನ. ಸೊ 1 ತಿಂಗಳ ಮಟ್ಟಿಗೆ ಅವ್ರ ಹತ್ರ ಈಗ ಮರಳು ಅಂದ್ರೆ ಸೇವ್ ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಎಂತ ಮಾಡ್ಬೇಕು ಹೀಗೆ ಮಾಡಿದ್ರೆ? ಸೊ ಅದಕ್ಕೋಸ್ಕರ ಈಗ ಅವ್ರು ಸ್ಟ್ರಿಕ್ಟ್ ಆಗಿ ಒಂದು ಅಂದ್ರೆ ಎಲ್ಲ 173 ಲೈಸೆನ್ಸ್ ಹೊಂದಿರುವ ಸಮೇತ ಇದು ಅವ್ರು ಕೊಡ್ಬೇಕು. ಆಕ್ಚುಲಿ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್. ಅಲ್ಲ, ಉಡುಪಿಯಿಂದ ನಿನ್ನೆ ಸಚಿವರು ಬಂದು ಭೋಜೇಗೌಡರು ಹೇಳಿದ್ರು, ಎಷ್ಟು ತಾರೀಕು ಹೇಳಿದ್ರು, ಪೇಪರ್ ನಲ್ಲಿ ಓದದಿದ್ದರೆ ನಾನು ನಿಮ್ಮನ್ನ ಎತ್ತಂಗಡಿ ಮಾಡ್ತೇನೆ ಅಂತ ವಿಷಯವರನ್ನು ಗಣಿ ಇಲಾಖೆಯವರು. ಆದ್ರೆ ಸರ್ಕಾರ ಒಪ್ಪಿಗೆ ಕೊಡ್ತಿದೆ, ಎಲ್ಲ ಜಿಲ್ಲಾಡಳಿತದಿಂದ ಕೊಡುವುದಿಲ್ಲ ಅಂತ ಆಯ್ತು. ಹಾಗಾದ್ರೆ ಮುಖ್ಯವಾದಂತಹ ಕಾರಣ ಏನಿರಬಹುದು ಸರ್? ಹಾಗಾದ್ರೆ ಉಂಟು, ಕಾರಣ ಉಂಟು, ತುಂಬಾ ಉಂಟು, ತುಂಬಾ ಕಾರಣ ಉಂಟು. ಒಂದು ಕಡೆಯಲ್ಲಿ ಅವರಿಗೆ ಅಧಿಕಾರಿಗಳಿಗೆ ಹಣ ಆಗುವುದಿಲ್ಲ. ಕರೆಕ್ಟ್ ನೀವು ಕೊಟ್ರೆ ಜವಾಬ್ದಾರಿಯನ್ನ ಮಾಡುವುದು. ಈಗ ಕೆಲವರು ದೊಡ್ಡ ವ್ಯಾಪಾರಿಗಳು ಇದ್ದಾರೆ, ಅದರಲ್ಲಿ ಮರಳು ದಂಧೆ ಅಂತ ಇದೆ, ಅವರು ದಂಧೆ ಮಾಡ್ತಾ ಇದ್ದಾರೆ. ಈಗ ನಡೆಯುತ್ತದೆ ಎಲ್ಲ ಕಡೆ ಗೊತ್ತು, ಎಲ್ಲರಿಗೂ ಗೊತ್ತು, ಮಾಧ್ಯಮದವರಿಗೆ ಗೊತ್ತುಂಟು, ಜನಗಳಿಗೆ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು, ನಡೆಯುತ್ತಾ ಇದೆ. ಇಲ್ಲಿಂದ ಅವರಿಗೆ ಕಮಿಷನ್ ಹೋಗ್ತಾ ಇದೆ. ಸಾರ್ವಜನಿಕರಿಗೆ ಕೊಟ್ರೆ ಇಲ್ಲಿಂದ ಅವರಿಗೆ ಏನೂ ಸಿಗಲ್ಲ. 3 ಯೂನಿಟ್ ಗಾಡಿಗೆ 100 ಯೂನಿಟ್ ಹಾಕ್ಬೇಕು ಅಷ್ಟೇ, ಒಂದು 100 ರೂಪಾಯಿ 200 ರೂಪಾಯಿ. ಇದನ್ನ ಈಗ ನಾಚಿಕೆ ಆಗ್ತದೆ. ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಜಿಲ್ಲಾಡಳಿತ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಇದು ನಾಚಿಕೆ ಹೇಳುದು. ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಇದು ನಾಚಿಕೆ ಹೇಳು, ಸರ್ಕಾರಕ್ಕೂ ನಾಚಿಕೆ ಹೇಳು, ಅಧಿಕಾರಿಗಳಿಗೂ ನಾಚಿಕೆ ಹೇಳು. ಇದೊಂದು ಭಾರಿ ವಿಷ ಆಗಿದೆ. ಈಗಲ್ಲ, ಒಂದು 3 ವರ್ಷ ಆಯ್ತು.
ಇದು ಹೇಗೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಆಗುದಿಲ್ಲ ಅಂತ ಜನಗಳು ಕೇಳುವುದಷ್ಟೇ. ಇದು ಮರಳು ಯಾಕೆ ಆಗುವುದಿಲ್ಲ ಅಂತ ಎಲ್ಲರೂ DC ಅವರು ಕಾನೂನು ಸಮಸ್ಯೆ ಸರಿ ಇಲ್ಲ ಹೇಳ್ತೇನೆ ಅಂತ ಉಡುಪಿಯಲ್ಲೂ. ಇಲ್ಲಿ ದಕ್ಷಿಣದಲ್ಲಿ ವಿಷಯನಿಲ್ಲ, ನಮ್ಗೆ ಇಲ್ಲಿ ವ್ಯಾಪಾರ ನಡೆಯುತ್ತಿದೆ, ವಿಷಯ ಏನಿಲ್ಲ, ಎಲ್ಲರಿಗೂ ನಡೆಯುತ್ತಿದೆ ಮಾಮೂಲಿ ವಿಷಯ. ಇವರಿಗೆ ಕರೆಕ್ಟ್ ಮಾತ್ರೆಗೆ ನಿಜವಾದಿ DCಗೆ ಕಲ್ತವರು, ಅಧಿಕಾರಿಗಳು ಕಲ್ತವರು, ವಿಷಯ ಎಲ್ಲ ಗೊತ್ತಿದೆ. ಆದ್ರೂ ಒಂದು ಕಡೆ ಲೋಕಲ್ ಆಗಿ ಕೊಟ್ಟು ಪರ್ಮಿಟ್ ಕೊಟ್ರೆ ಧಕ್ಕೆಯವರೇ ನಿಲ್ಲಿಸ್ತಾರೆ, ನಡೆಸಿಕೆ ಆಗುದಿಲ್ಲ ಅಷ್ಟು ರೇಟಿಗೆ. ಅಂದ್ರೆ ನಾನೇ ಗೊತ್ತುಂಟು 3,000ಗೆ ಮರಳು ಕೊಟ್ಟಿದ್ದೇನೆ ಒಂದು ಗಾಡಿಗೆ, 1,500 2,000 ಬಾಡಿಗೆ, 5,000ಕ್ಕೆ ಒಂದು ಜನಕ್ಕೆ ಹೋಗಿ ಬೀಳ್ತದೆ. ಅದರಿಂದ ಇಲ್ಲೊಂದು ಇದು ಬಂದಿದೆ ಪ್ರತಿನಿಧಿಯಲ್ಲಿ, ಎಲ್ಲಿದು ಮರಳು ಮನ್ನೂರಲ್ಲಿ ಎಷ್ಟು ಟನ್ನಿಗೆ 3,000 ಅಂತ ಕೊಟ್ಟರು, 3,500 ಫಸ್ಟಿಗೆ 3,000 ಕೊಟ್ಟರು, ಈಗ 2,700 ಟನ್ನಿಗೆ. 8 ಟನ್ನಿಗೆ ಎಷ್ಟಾಗ್ತದೆ? 15 ಟನ್ನು ಟೋಟಲ್ ಗಾಡಿ, 7 ಟನ್ನು ಗಾಡಿ 20,000 ಆಗ್ತಾರೆ. ಇಲ್ಲಿ ಯಾರ್ದು ಕೈವಾಡ? ಯಾವ ರಾಜಕೀಯದ ಕೈವಾಡ? DC 12 ಟನ್ನಿಗೆ ಪರ್ಮಿಷನ್ ಕೊಡ್ತಾನೆ, ಅದಕ್ಕೆ ಬ್ಯಾಂಗ್ಳೂರ್ ಹೋಗ್ಲಿ ಎಲ್ಲಿ ಹೋಗ್ಲಿ ಅದಕ್ಕೆ ಹೋಗುದು. 3 ಟನ್ ಗಾಡಿ ಹೋಗುವಾಗ ಅದಕ್ಕೆ ಓವರ್ಲೋಡು. ಎಸ್ ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಜುನೈದ್ ಅವರು, ನಿಮಗೆ ಕೇಳ್ತೇನೆ. ಅವರು ಹೇಳೋ ಪ್ರಕಾರ ಕಳೆದ ಬಾರಿ ಮುಖ್ಯಮಂತ್ರಿಯವರು ಉಡುಪಿಗೆ ಬಂದವಾಗ ಇದೇ ಪ್ರಸ್ತಾವನೆ ಇಡಲಾಯಿತು, ಕರಾವಳಿಯಲ್ಲಿ ಮರಳಿನ ಸಮಸ್ಯೆ ತುಂಬಾ ಆಗ್ತಾ ಇದೆ ಸರ್, ಇದಕ್ಕೊಂದು ಪರಿಹಾರ ಕೊಡಿ ಅಂತ ಹೇಳಿದ್ರು. ಅವರು ಕೂಡ ಕೊಡ್ತೇನೆ ಅನ್ನುವಂತಹ ಒಂದು ಸ್ಪಷ್ಟ ಮಾತನ್ನ ಕೂಡ ಹೇಳಿದ್ರು. ಅದರ ಪ್ರಕಾರ ಬೆಂಗಳೂರಿನಲ್ಲಿ ಕೂಡ ನಡೆದಂತಹ ಸಭೆಯಲ್ಲಿ ಇದೇ ವಿಷಯಕ್ಕೆ ಕೂಡ ಪ್ರಸ್ತಾವನೆಯನ್ನು ಮಾಡಿ ಖಂಡಿತವಾಗಿ ಕೂಡ ನಿಮಗೆ ಮರಳನ್ನ ಸುಲಭ ರೀತಿಯಾಗಿ ಸಿಗುವಂತಹ ಪ್ರಯತ್ನವನ್ನ ಮಾಡ್ತೇನೆ, ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತೇನೆ ಅಂತ ಕೂಡ ಹೇಳಿದ್ರು. ಇನ್ನು ಸರ್ಕಾರ ಕೂಡ ಆದೇಶವನ್ನ ಕೊಟ್ಟಿದೆ ಅಥವಾ ಸಂಬಂಧಪಟ್ಟವರು ಹೇಳ್ತಾ ಇದ್ದಾರೆ, ಜಿಲ್ಲಾಡಳಿತ ಯಾಕೆ ಹಿಂದೇಟಾಗ್ತಾ ಇದೆ ನಿಮ್ಮ ಪ್ರಕಾರ? ಈಗ ಮುಖ್ಯಮಂತ್ರಿಗಳು ಒಂದಲ್ಲ 2 ಸಲ ಪ್ರತ್ಯೇಕ ಸಭೆ ಕರೆಸಿ ಈ ಮರಳಿನ ಸಮಸ್ಯೆ ನಿವಾರಿಸಬೇಕಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿ ಅವರೇ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಯಮಾಲರವರು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಸೊ ಜಿಲ್ಲಾಧಿಕಾರಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಏನು ಕಾನೂನು ತೊಡಕು ಅಂತೇಳಿ ನಮಗೆ ಗೊತ್ತಾಗುದಿಲ್ಲ. ನಿಜವಾಗಿ ಜನ ಇಲ್ಲಿ ಬಳಲ್ತಾ ಇದ್ದಾರೆ. ಉಡುಪಿಯ ಜನತೆ ಅಂತೂ ಇವತ್ತು ನಾವು ಅಲ್ಲಿ ನಮ್ಮ ಸಂಘಟನೆ ವತಿಯಿಂದ ಈಗ 3 ಗಂಟೆಗೆ ಪ್ರೆಸ್ ಮೀಟ್ ಇದ್ದ ಕಾರಣ DC ಆಫೀಸಲ್ಲಿ ಯಾರೆಲ್ಲ ಸಂಘಟನೆಯವರು ನೀವು ಬಂದು ಇದಕ್ಕೆ ಸಪೋರ್ಟ್ ಮಾಡ್ತೀರಿ ಹೇಳುವಾಗ, ನಾವು ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಇವತ್ತಲ್ಲಿ ಹೋದಾಗ ಅಲ್ಲಿ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೆ, ಅಲ್ಲಿ ಒಂದು ವಾತಾವರಣ ಎಲ್ಲ ಕಾರ್ಮಿಕರು ಅಂದರೆ ತಮಿಳಿಯವರು ಇರಲಿ ಅಥವಾ ಬಿಜಾಪುರದವರು ಇರಲಿ, ಎಲ್ಲ ಕಾರ್ಮಿಕರು ಬಂದಲ್ಲಿ ಹೆಂಗಸರು ಸಮೇತ ಎಲ್ಲರೂ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಕಣ್ಣ ನೀರು ಅಂತ ಅವರ ಮುಖ ನೋಡುವಾಗ ಅಷ್ಟು ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಕೆಲಸ ಇಲ್ಲದೆ ಒಬ್ಬರು ಕಾರ್ಮಿಕರ ತುಂಬಾ ಜನ ಅವರ ಇದರಲ್ಲಿ ಮಾತಾಡಿದ್ದಾರೆ, ಸ್ವತಃ ಮೈಕ್ ತಗೊಂಡು ಮಾತಾಡಿದ್ರು. ಒಬ್ರು ಹೇಳಿದ್ರು, ನಾವು ಬಂದು ತಮಿಳುನಾಡು ಮೂಲದವರು, ಬಂದು 30 ವರ್ಷ ಆಯ್ತು ಉಡುಪಿಗೆ, ಸೊ 30 ವರ್ಷದಿಂದ ನಮ್ಗೆ ಇಂಥ ಸಮಸ್ಯೆ ಯಾವಾಗಲೂ ಆಗಲಿಲ್ಲ, ತುಂಬಾ ಕೆಲಸ ಸಮಸ್ಯೆ ಆಗ್ತಾ ಉಂಟು ಅಂತೇಳಿ. ಇದು ಯಾಕಂತ ಹೇಳಿದ್ರೆ ಅವರು ಹೇಳೋ ವಿಷಯ ಅಲ್ಲ, ನಿಮ್ಗೆ ಕೂಡ ಗೊತ್ತಿದೆ. ಯಾಕಂತ ಹೇಳಿದ್ರೆ ನೀವು ಎಲ್ಲಿಯೇ ಹೋಗಿ ಮರಳು ವ್ಯಾಪಾರ ಹೇಗುಂಟು ಮರಳು, ನೀವು ಬಿಸ್ನೆಸ್ ಹೇಗುಂಟು ಮರಳು, ಕೆಲಸ ಹೇಗುಂಟು ಮರಳು, ಎಲ್ಲದಕ್ಕೂ ಬರೋದು ಮರಳೆ. ಹಾಗಾಗಿ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಧಿಕಾರಿಗಳು ತಕ್ಷಣ ಇದಕ್ಕೆ ಕ್ರಮ ಕೈಗೊಂಡು ಒಂದು ಉಡುಪಿಯ ಜನತೆಗೆ ಒಂದು ಪೂರಕವಾಗಿ ಒಂದು ಇದನ್ನು ತಗೊಳ್ಬೇಕಂತೇಳಿ ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಅವರನ್ನು ಮನವಿ ಮಾಡಿಕೊಳ್ತಿದ್ದೇವೆ ನಾವು. ನಾಗರಾಜ್ ಅವರೇ, ನಿಮಗೆ ಕೇಳೋದಾದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು ಸಾಕಷ್ಟು ವರ್ಷಗಳಿಂದ ಮರಳಿನ ತೊಂದರೆ ಆಗ್ತಾ ಇದೆ. ಇದರಿಂದ ಪ್ರತಿಯೊಬ್ಬರ ನಾಗರಿಕನಿಗೂ ಕೂಡ ಯಾವ್ಯಾವ ರೀತಿಯಾದಂತಹ ತೊಂದರೆ ಆಗ್ತಿದೆ ಅಂತ? ಸರ್, ಇದು ನಾಗರಿಕರು ತೊಂದರೆ ಆಗ್ತಾ ಇದೆ, ಹಾಗೆ ಇದು ಜನರ ಜೀವನ ಮೇಲೆ ಒಂದು ಪೆಟ್ಟು ಬೀಳ್ತಾ ಇದೆ ಇದು. ಯಾಕಂತ ಹೇಳಿದ್ರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್ ಆಗಿ ಎಷ್ಟೋ ಒಂದು ವರ್ಕರ್ಸ್ ಇರೋದಾಗ್ಲಿ ಅಸೋಸಿಯೇಷನ್ಗಳು ಕೆಲಸ ಮಾಡ್ತಿದೆ. ಉದಾಹರಣೆ ಹೇಳೋದಾದ್ರೆ ಈಗ ಫಿಶರೀಸ್ನವರಾಗಿರ್ಬೋದು, ಮತ್ತೆ ಈ ಲಾರಿ ಮಾಲೀಕರಾಗಿರ್ಬೋದು, ಹಾಗೆ ತುಂಬಾ ಈಗ ಅಂದ್ರೆ ಈಗ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬಾ ಅಂದ್ರೆ ಲೇಬರ್ಸ್, ಪೇಂಟರ್ಸ್ ತುಂಬಾ ಜನ ಡಿಪೆಂಡ್ ಆಗಿದ್ದಾರೆ. ಬಿಲ್ಡಿಂಗ್ ಕೆಲಸ ನಡೆದ್ರೆ ಮಾತ್ರ ಇವರ ಜೀವನ ನಡೆಯೋದು. ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ಇಂಜಿನಿಯರ್ ಕಲ್ತವನಾಗ್ಲಿ ಡಾಕ್ಟರ್ ಕಲ್ತವನಾಗ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗುದಿಲ್ಲ. ಹಾಗೆ ಹೈಲಿ ಎಜುಕೇಶನ್ ಮಾಡಿದವರು ಸಮೇತ ಸಣ್ಣ ಪುಟ್ಟ ಕೆಲಸ ಮಾಡುದಿಲ್ಲ.
ಈಗ ಎಂಥವ್ರು ಈಗ ಸಣ್ಣ ಪುಟ್ಟ ಅಂದ್ರೆ ಈಗ ಮನೇಲಿ ಕಷ್ಟ ಇರುವಂತವ್ರು ಆಗ್ಲಿ ಸಾಧಾರಣ ಒಂದು ಕಲ್ತವ್ರು ಆಕ್ಚುಲಿ ಬಿಲ್ಡಿಂಗ್ ಕೆಲಸಗೆಲ್ಲ ಹೋಗ್ತಾರೆ. ಇಂಥವ್ರ ಜನಜೀವನ ಯಾವ್ದು ಮೇಲೆ ಡಿಪೆಂಡ್ ಆಗಿರ್ತದೆ. ಮರಳು ಸಿಕ್ಕಿದ್ರೆ ಮಾತ್ರ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತದೆ. ಕನ್ಸ್ಟ್ರಕ್ಷನ್ ಕೆಲಸ ಆದ್ರೆ ಮಾತ್ರ ಅವರಿಗೊಂದು ದಿನಗೂಲಿ ಸಿಗೋದಾಗ್ಲಿ, ಅವರಿಗೊಂದು ತಿಂಗಳ ಸಂಬಳ ಸಿಗೋದಾಗ್ಲಿ ಇಂತೆಲ್ಲ ಆಗ್ತದೆ. ಈಗ ಲಕ್ಷಾನುಗಟ್ಟಲೆ ಸಾಲ ತಕೊಂಡು ಈಗ ಈ ಇದರದ್ದು ಮರಳಿದು ಕಾಂಟ್ರಾಕ್ಟ್ ತಗೊಂಡವರಿದ್ದಾರೆ. ಈಗ ಅದರ ಮೇಲೆ ಈ ಮರಳಿ ಕಾಂಟ್ರಾಕ್ಟ್ ಮೇಲೆ ಡಿಪೆಂಡ್ ಆಗಿ ಎಷ್ಟೋ ಜನ ಲಕ್ಷಾಂತರ ಸಾಲ ತೆಕ್ಕೊಂಡು ಲಾರಿ ಹಾಕಿದವರಿದ್ದಾರೆ, ದೋಣಿ ಹಾಕಿದವರಿದ್ದಾರೆ. ಹಾಗೆ ಎಷ್ಟೋ ಜನ ಕಾಂಟ್ರಾಕ್ಟ್ ಅಂದ್ರೆ ಕೆಲಸವನ್ನೆಲ್ಲ ಉತ್ತರ ಪ್ರದೇಶ ಆಗಲಿ, ಬಿಜಾಪುರ ಆಗಲಿ, ಬೇರೆ ಬೇರೆ ಅವ್ರ ಕಡೆ ತಗೊಂಡಿದ್ದಾರೆ ಅವರನ್ನು. ಆದ್ರೆ ಆಕ್ಚುಲಿ ಈಗ ಎಂತ ಆಗ್ತದೆ ಹೇಳಿದ್ರೆ, ಇವರೆಲ್ಲ ಎಷ್ಟೋ ಟೈಮ್ ಇಂದ ಕೆಲಸದಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲ. ಈಗ ಇವರಿಗೆಲ್ಲ ಯಾರು ಜವಾಬ್ದಾರಿ? ಇವರ ಮನೆಯವರಿಗೆಲ್ಲ ಯಾರು ನೋಡ್ಕೊಳ್ತಾರೆ? ಸರ್ಕಾರ ಇದಕ್ಕೆ ಉಂಟಲ್ಲ, ಎಷ್ಟೋ ಟೈಮ್ ಮುಂದೆ ಇದಕ್ಕೆ ಅಂದ್ರೆ ರೂಲ್ಸ್ ತಗೊಂಡಿದ್ದಾರೆ. ಹಾಗೂ DC ಗೆ ತುಂಬಾ ಟೈಮ್ ಇಂದ ಹೇಳಿದ್ದಾರೆ ಆಕ್ಚುಲಿ. ಆದ್ರೆ ಇಲ್ಲಿ ಅಧಿಕಾರಿ ಇದ್ದಾರೆ ನೋಡಿ, ಅವ್ರು ಇನ್ನೂ ಸಮೇತ ಇದರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಕೆಲಸ ಮಾಡ್ಲಿಲ್ಲ. ಹಾಗಾದ್ರೆ ಈ ಅಧಿಕಾರಿಗಳು ಸರ್ಕಾರದಿಂದ ಮೇಲಾಗಿ ಹೋದ್ರೆ ಇವರು? ಇದೇ ನಮ್ಮ ಕ್ವಶನ್ ಈಗ ಬರ್ತಾ ಇದೆ. ಅಂದ್ರೆ ಇವರು ಸರ್ಕಾರದಿಂದ ಇವ್ರ ಮೇಲೆ ಹೋಗಿದ್ದಾರೆ. ಹಾಗಾದ್ರೆ ಈಗ ಇಂಥವ್ರ ಮೇಲೆ ಕಂಟ್ರೋಲ್ ಇಲ್ಲ ಈಗ. ಇದರ ಬಗ್ಗೆ ನಾವು ಇವತ್ತು ಸ್ಟ್ರೈಕ್ ಮಾಡೇ ಇದ್ರೆ ನಾಳೆ ಅಂದ್ರೆ ಈ ಜನಜೀವನ ಅಂದ್ರೆ ಪೆಟ್ಟು ಬಿದ್ದು ಸುಸೈಡ್ ಮಾಡ್ಕೊಂಡ್ರೆ ಏನಾದ್ರು ಆದ್ರೆ ಉಂಟಲ್ಲ, ಆಗ ಯಾರು ಜವಾಬ್ದಾರಿ ತಗೊಳ್ತಾರೆ? ಅದೇ ನಾವು ಹೇಳುದು ಈಗ. ಅದಕ್ಕೋಸ್ಕರ ನಾವೀಗ ಪ್ರತಿಭಟನೆ ದಾರಿ ಹಿಡಿದಿದ್ದೇವೆ. ನಮ್ಗೀಗ ಹೆಚ್ಚಾಗಿ ನಮ್ಗೀಗ ಚುನಾವಣಾ ನೀತಿ ಸಂಹಿತೆ ಈಗ ಒಂದು ಬರ್ತಾ ಇದೆ ಆಕ್ಚುಲಿ. ಈಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ನಮ್ಮ ಈ ಪ್ರತಿಭಟನೆಯನ್ನು ಹತ್ತಿಗಳಿಗೋಸ್ಕರ ಉಂಟಲ್ಲ, ಇವರು ಈಗ ಚುನಾವಣಾ ನೀತಿ ಸಂಹಿತೆ ಹೇಳಿ ನಮ್ಮಲ್ಲಿ ಒಂದು ಅಂದ್ರೆ ಈ ಭಾರ ಹಾಕಿ ಈ ಸ್ಟ್ರೈಕ್ ಅನ್ನು ಹತ್ತಿಸ್ಲಿಕ್ಕೆ ನೋಡ್ತಿದ್ದಾರೆ. ಆದ್ರೆ ನಾವು ಇದಕ್ಕೆಲ್ಲ ಜಗ್ಗುದಿಲ್ಲ ನಾವು. ಹಾಗಾದ್ರೆ ವೀಕ್ಷಕರಿಗೆ ನಿಮಗೂ ಕೂಡ ಕೇಳ್ತೇನೆ, ಸಾಧಾರಣ 5 ವರ್ಷದಿಂದ ಇದೇ ಕೆಲಸವನ್ನ ಮಾಡ್ತಾ ಇದೆ. ಸಾಧಾರಣ 5 ವರ್ಷದಿಂದ ಪ್ರತಿಯೊಬ್ಬ ನಾಗರಿಕನು ಕೂಡ, ಪ್ರತಿಯೊಬ್ಬ ಸಾರ್ವಜನಿಕರು ಏನಿದ್ದಾರೆ, ಮರಳಿನ ಸಮಸ್ಯೆ ಉಂಟಾಗ್ತಾ ಇದೆ, ಅಭಾವ ಉಂಟಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಎಷ್ಟೇ ಒಂದು ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವುದೇ ಸ್ಪಂದನೆಯನ್ನ ನೀಡ್ತಾ ಇಲ್ವ ಅನ್ನುವಂಥದ್ದು. ಇದ್ರ ಬಗ್ಗೆ ಜಿಲ್ಲಾಡಳಿತಕ್ಕೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡ ಹಲವಾರು ಬಾರಿ ಮನವಿಯನ್ನ ಸಲ್ಲಿಸಿದ್ರು. ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರ, ಈಗಾಗಲೇ ಹೇಳಿದಲ್ಲ, ಉಡುಪಿಯಲ್ಲಿ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ ಮರಳಿ ಸಿಗಲ್ವಾ ಮರಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನನಗೆ ಆಗಲೇ ಮಾತಾಡ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 5 ವರ್ಷದಿಂದ ಅಂದರೆ 2013ರಿಂದ 18 ಆಗ್ತಾ ಇದೆ, ನಡೀತಾ ಇದೆ. 5 ವರ್ಷದಿಂದ ಮರಳಿನ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬ ನಾಗರಿಕನಿಗೂ ಪ್ರಜೆಗೂ ಕೂಡ ತೊಂದರೆ ಆಗ್ತಾ ಇದೆ. ಸಮಾಜದಲ್ಲಿ ಎಲ್ಲ ವ್ಯವಸ್ಥೆಯು ಕೂಡ ಒಂದು ಸರಪಳಿ ಇದ್ದ ಹಾಗೆ. ಇಂಥದ್ರಲ್ಲಿ ನಿಮ್ಮ ಜೊತೆ ಕೇಳೋದಾದ್ರೆ, ಕರಾವಳಿಯ ಮೂಲ ಆದಾಯ ಅನ್ನುವಂಥದ್ದು ಒಂದು ಕಡೆ ಮೀನುಗಾರಿಕೆಯಾದರೆ ಮತ್ತೊಂದು ಕಡೆ ಮರಳು. ಹಾಗಾಗಿ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದ ಪೆಟ್ಟನ್ನು ಬಿದ್ದರೆ ಯಾವ ರೀತಿಯಾದಂತಹ ಪರಿಣಾಮವನ್ನು ನಮ್ಮ ಜಿಲ್ಲೆಗೆ ಬೀಳ್ತದೆ ಅನ್ನುವಂಥದ್ದು ಇಲ್ಲಿ ನೋಡಿ. ಇಲ್ಲಿ ಒಂದು ಪ್ರತ್ಯೇಕ ಕೂಗು ಇವತ್ತು ನಾನೊಂದು ನಿಜವಾಗಿ ಹೇಳಬೇಕಂತ ಇಚ್ಛಿಸ್ತೇನೆ. 3 ಗಂಟೆಗೆ ಪ್ರೆಸ್ ಮೀಟ್ ಇವತ್ತು ನಮಗೆ ಕರೆದಿದ್ರು. 3 ಗಂಟೆ ಹೊತ್ತಿಗೆ ಪ್ರೆಸ್ ಮೀಟ್ ಆಗುವಾಗ ಮಾನ್ಯ ಶಾಸಕರು ಇದನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಒಂದು ಮಾತೇನಂತ ಹೇಳಿದ್ರೆ, ನಿನ್ನೆಯಿಂದ ನಡೆದ ಈ ಧರಣಿಯಲ್ಲಿ ಮೊಹಮ್ಮದ್ ಹನೀಫ್ ಎನ್ನುವರು ಹೆಜಮಾಡಿ ಕಡೆಯವರು, ಅವರು ನಿನ್ನೆ ಧರಣಿಯಲ್ಲಿ ಅವರು ಭಾಗಿಯಾಗಿದ್ರು. ನಿನ್ನೆ ಮಧ್ಯಾಹ್ನ ತನಕ ಧರಣಿಯಲ್ಲಿದ್ದರು. ಮಧ್ಯಾಹ್ನ ಮೇಲೆ ಸ್ವಲ್ಪ ಎದೆನೋವು ಸಂಬಂಧಪಟ್ಟು ಅವರು ಅಲ್ಲಿಂದ ಅಲ್ಲಿ ಅವರ ಬೈಕಲ್ಲಿ ಬಂದವರು ಬೈಕ್ ಇಟ್ಟು ಅಜ್ಜರಕಾಡು ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗಂತ ಹೋಗಿ, ಅಜ್ಜರಕಾಡು ಆಸ್ಪತ್ರೆಯಲ್ಲಿ ಕೂಡ ಅಲ್ಲಿ ಚಿಕಿತ್ಸೆಗೆ ಫಲಕಾರಿಯಾಗದೆ KMCಗೆ ಹೋಗಿ ಅಲ್ಲಿ ಅವರು ಕೊನೆಯುಸಿರೆಳೆದದ್ದು ವಿಚಾರ ಬೆಳಕಿಗೆ ಬಂತು. ಸೊ ಅದನ್ನ ಶಾಸಕರು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು. ತುಂಬಾ ನಾವು ಅಲ್ಲಿ ಕೂಡ ಒಂದು 2 ನಿಮಿಷದ ಒಂದು ಮೌನ ಅವರಿಗೆ
ಮೌನ ಸಂತಾಪವನ್ನು ಕೂಡ ಅವರಿಗೆ ಒಂದು ವ್ಯಕ್ತಪಡಿಸಿತ್ತು. ಸೊ ಇದರಲ್ಲಿ ನೋಡುವಾಗ ತುಂಬ ಬೇಸರ. ಅಲ್ಲಿ ಇದ್ದ ನೆರೆದ ಜನ ಎಲ್ಲ ಹೇಳ್ತಾ ಇದ್ದಾರೆ, ಅವರು ತುಂಬ ಸಾಲದ ವಿಷಯ ಮಾತಾಡ್ತಿದ್ರು. ಒಂದು 6-7 ಲಕ್ಷ ರೂಪಾಯಿ ನಾನು ಕೈ ಸಾಲ ಮಾಡಿದ್ದೇನೆ ನನಗೆ ಈ ಥರ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಅವರಿಗೆ ಅವರ ಕಡೆ ಹೆಜಮಾಡಿಗೆ ಅವರಿಗೆ ಸಿಗ್ಲಿಲ್ಲ ಅನ್ನುವ ಒಂದು ನೋವು ಅವರಿಗೆ ತಾಗಿತ್ತು. ಅವರಿಗೆ ಮೂಲಕವಾಗಿ 68 ದಕ್ಕೆಗಳಿಗೆ ಕೊಡುವಾಗ ಅವರ ಇದಕ್ಕೆ ಬರುವುದಿಲ್ಲ ಹೇಳಿ ಅವರಿಗೆ ಒಂದು ಶಾಕ್ ಟೈಪ್ ಆಗಿದೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಅದೇ ವಿಷಯವನ್ನು ಮಾತಾಡ್ತಿದ್ರು. ಸೊ ಮರಳು ಸಮಿತಿಯವರು ಕೂಡ ಅದೇ ವಿಷಯವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನವೀನ್ ಅಂತ ಮಂಗಳೂರಿಂದ. ಹೇಳಿ ನವೀನ್ ಅವರೇ. ಇದು ಈ ಮರಳಿನ ಸಮಸ್ಯೆ ವಿಚಾರದಲ್ಲಿ ನೀವು ಅಲ್ಲಿ ಚರ್ಚೆ ಮಾಡಿದ್ರೆ ನಾನು ನಿಮಗೆ ಕಾಲ್ ಮಾಡಿದೆ. ಇಲ್ಲಿ ಏನಂತಂದ್ರೆ 2011ರ ಇಸವಿಯ ಜನರನ್ನು ಇಲ್ಲಿ ಮರಳು ತೆಗೆಯ ಅವಕಾಶ ಮಾಡಿಕೊಟ್ಟಿದ್ರು. ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿ ಜಿಲ್ಲೆಗೆ ಮರಳು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಅವಾಗ ಇದ್ದಂತ ಡಿಸಿ 2014ರಲ್ಲಿ ಪುನಃ ಟೆಂಡರ್ ಅನ್ನು ಕರೆದ್ರು. ಆ ಟೆಂಡರ್ ಅಲ್ಲಿ ದಕ್ಷಿಣನಿಗೆ ಮತ್ತು ಉಡುಪಿ ಜಿಲ್ಲೆಗೆ ಸಾಕಾಗ್ತಿಲ್ಲ. ಆವಾಗ 171 ಮಂದಿ, ಮಂಗಳೂರಲ್ಲಿ 168 ಮಂದಿಗೆ ಅವಕಾಶ ಮಾಡಿಕೊಟ್ರು ಜಿಲ್ಲಾಡಳಿತ, ಪೇಪರ್ ಕಾಲ್ಪರ್ ಕೊಟ್ರು. ಆದ್ಮೇಲೆ ಈ ನಡೀತಾ ಇರುವಾಗ ಸ್ವಲ್ಪ ರಾಜಕೀಯ ಇದರಲ್ಲಿ ಹೆಚ್ಚಾಗಿತ್ತು. ಆದ್ಮೇಲೆ ಈ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಆದ್ಮೇಲೆ ಈ ಒಬ್ಬ ಅಧಿಕಾರಿ, 2 ಜಿಲ್ಲೆಗೂ ಒಂದೇ ಅಧಿಕಾರಿ, ಇವರು ಮಾಡಿದಂತ ಈ ಕುತಂತ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಈ ಉಡುಪಿ ಜಿಲ್ಲೆ ಎರಡು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಒಂದೇ ಅಧಿಕಾರಿ. 2 ಜಿಲ್ಲೆಗೂ ಅಧಿಕಾರಿ ಒಬ್ಬರೇ ಗಣಿ ಇಲಾಖೆಯಲ್ಲಿ. ಇವರು ಮಾಡಿದಂತ ಪಿತೂರಿಯಲ್ಲಿ ಜನಗಳು ಈಗ ಬಲಿಯಾಗ್ತಾ ಇದ್ದಾರೆ. ಇದು ನನ್ನ ಒಂದು ಅಡ್ವೈಸ್. ಅದು 2014ರಲ್ಲಿ ಬೇರೆ ಕೊಟ್ಟಾಗ 168 ದಕ್ಷಿಣ ಕನ್ನಡ ಜಿಲ್ಲೆಗೂ ಉಡುಪಿ ಜಿಲ್ಲೆಗೆ 171 ಮಂದಿಗೆ ಅವಕಾಶ ಮಾಡಿ ಕೊಟ್ಟಿದ್ರು. ಈಗ ಇದರ ಹಿಂದೆ ಮಾಡ್ತಾ ಇದ್ದವರನ್ನು ಇವಾಗ ಮಲಗಿದ್ದವರನ್ನು ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ವ್ಯಾಪಾರ ಮಾಡಿಕೊಂಡು ಹೋಗಿ ಬಿಟ್ಟವರದ್ದು ಈಗ ಪುನಃ ಕರ್ಕೊಂಡು ಬಂದು 61 ಮಂದಿ ಉಡುಪಿ ಅಂತ ಹೇಳ್ತಾ ಇದ್ದಾರೆ, 75-80 ಮಂದಿ ಮಂಗಳೂರು ಅಂತ ಹೇಳ್ತಾ ಇದ್ದಾರೆ ಹಳೆ ವ್ಯಾಪಾರಸ್ಥರು. ಇವರು ವ್ಯಾಪಾರ ಬಿಟ್ಟು ಹೋಗಿದ್ದವರು. ಹಾಗೆ ಈ ಸ್ಥಿತಿ ಇವತ್ತಿಗೆ ಬರ್ಲಿಕ್ಕೆ ಕಾರಣ ಯಾಕಂತಂದ್ರೆ ಈ ಹಳೆ ವ್ಯಾಪಾರಸ್ಥರು ಇವಾಗ ಇದನ್ನ ಮರಳಿನ ಪ್ರಮಾಣ ನೋಡಿ ಏನ್ ಮಾಡಿದ್ರು, ಅವರು ಸ್ವಲ್ಪ ಅಧಿಕಾರಿಗಳಿಗೆ ಏನಾದ್ರು ಮಾಡಿ ದುಡ್ಡು ಹಂಚಿರಬಹುದು, ಏನಾದ್ರು ಮಾಡಿ ಇವರನ್ನು ತಂದು ಅವರನ್ನು ಹೊರಗಾಗ್ಲಿಕ್ಕೆ ನೋಡಿ ಈ ತರದ ಪಿತೂರಿಯಾಗಿ ಇಷ್ಟು ಲೇಟ್ ಆಗ್ಲಿಕ್ಕೆ ಕಾರಣ ಅನ್ನೊಂದು ಅನಿಸಿಕೆ ನಾನು ಹಿಂಗೆ ಹೇಳಿದೆ. ಓಕೆ ನವೀನ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ನೀವು ಹೇಳಿದಾಗೆ ಹನೀಫ್ ಅವರು ಕೂಡ ಮರಣವನ್ನು ಹೊಂದಿದ್ರು. ನೀವು ಹೇಳುವ ಪ್ರಕಾರ ಇದೇ ಒಂದು ಸಮಸ್ಯೆಯಿಂದ ಅವ್ರಿಗೆ ತುಂಬ ಟೆನ್ಷನ್ ಆಗಿ ಸಾಲವನ್ನು ಮಾಡಿಕೊಂಡಿದ್ರು. ಹಾಗಾಗಿ ಅದೇ ಟೆನ್ಷನ್ ಇದ್ರೆ ಅದೇ ಗತ ಆಯಿತು ಅಂತ ಹೇಳ್ತೀರಾ. ಹಾಗಾದರೆ ಅಷ್ಟು ಪ್ರಮಾಣದಲ್ಲಿ ಒಬ್ಬ ಮನುಷ್ಯನ ಮೇಲೆ ಸಮಸ್ಯೆ ಬೀರ್ತಾ ಇದೆ ಅಂತ ಹೇಳಿದ ಮೇಲೆ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶ ಹೋಗ್ತಿದೆ, ಅಥವಾ ಇದರಿಂದ ಬಳಲ್ತಾ ಇರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಏನು ಅಂದ್ಕೊಳ್ತಾನೆ ಅನ್ನುವಂಥದ್ದು? ಈಗ ಪ್ರತಿಯೊಬ್ಬರು ಬಾಯಲ್ಲೂ ಎಲ್ಲಿ ನೀವು ಹೋಗಲಿ, ಹೋಟೆಲಿಗೆ ಹೋಗಿ, ಈಗ ಒಂದು ಮನೆ ಕಟ್ಟುವಾಗ ಕೂಡ ಆಚಾರಿ ಕಾರ್ಪೆಂಟ್ರಿಂದ ಹಿಡಿದು ಪೇಂಟ್ ಅಥವಾ ಇನ್ನಿತರೆ ಕರಕುಶಲ ವಸ್ತುಗಳಿಗಾಗಲಿ ಯಾವುದೇ ವಸ್ತು, ಈಗ ನೋಡಿ ಒಂದು ಲೇಬರ್ ಹೇಳುವವ 6 ದಿವಸ ಕೆಲಸ ಮಾಡಿದರೆ ಶನಿವಾರ ದಿವಸ ಸಾಯಂಕಾಲ ಹೋಗುವಾಗ ಏನಾದರೂ ಒಂದು ತಗೊಂಡು ಹೋಗುವ ಅಂತೇಳಿ ಮನೆಗೆ ಒಂದು ಮನಸ್ಸಾಗ್ತದೆ, ಏನಾದರೂ ಒಂದು ತಗೊಂಡು ಹೋಗುವ ಅಂತೇಳಿ. ಸೊ ಅವನ ಕೈಯಲ್ಲಿ 6 ದಿವಸದಲ್ಲಿ ಕೆಲಸನಿಲ್ಲ ಅಂದಮೇಲೆ ಅವನು ಸಾಯಂಕಾಲ ಅಂತ ತಗೊಂಡು ಹೋಗ್ತಾನೆ. ಈ ಎಲ್ಲ ಬೀದಿ ವ್ಯಾಪಾರಸ್ಥರಿಗಿಂದ ಹಿಡಿದು ಎಲ್ರಿಗೂ ಇದರಲ್ಲಿ ಪೆಟ್ಟಿದೆ. ಎಲ್ಲ ಅಂದ್ರೆ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿದೆ ಈ ಮರಳಿನ ಸಮಸ್ಯೆಯಿಂದ ಹೇಳಿ. ಅಂದ್ರೆ ಅತಿ ದೊಡ್ಡ ಪ್ರಮಾಣದ ಒಂದು ಹೊಡೆತ ಉಡುಪಿ ಜನತೆಗೆ ಬಿದ್ದಿದೆ. ಈಗ ಮಂಗಳೂರು ಕರೆಯೊಬ್ಬರು ಹೇಳಿದ್ರಲ್ಲ, ಅದೇ ರೀತಿ 2014ರಲ್ಲಿ ಒಂದು ನೀತಿಯನ್ನ ತಂದಿದ್ರಂತೇಳಿ ಅವರು ಹೇಳಿದ ಉಲ್ಲೇಖ ಮಾಡಿದ್ದು ಅದು ನಿಜವಾಗಿ 2014ರಲ್ಲಿ ಗಣಿ ಇಲಾಖೆ ಒಂದು ಇದು ಮಾಡಿತ್ತು. ಸೊ ದೊಡ್ಡ ಪ್ರಮಾಣದ ಹೊಡೆತ ಮರಳಿನಿಂದಾಗಿ ಬಿದ್ದಿದೆ ಅಂತೇಳಿ ನಾನು ಹೇಳಿಕೆ ಇಚ್ಛಿಸ್ತೇನೆ. ಎಸ್ ನಾಗರಾಜ್ ಅವರೇ, ಈಗ ಜಿಲ್ಲಾಧಿಕಾರಿಗಳು ಏನಿದ್ದಾರೆ, DC ಅವರು ಏನಿದ್ದಾರೆ, ಅವರು ಹೇಳುವ ಪ್ರಕಾರ ಸರ್ಕಾರದಲ್ಲಿ ಕೆಲವೊಂದು ಕಾನೂನುಗಳು ಇರುತ್ತೆ, ಆ ಚೌಕಟ್ಟನ್ನು ಮೀರಿ ನಾವು ಹೋಗೋಕೆ ಆಗಲ್ಲ, ಪರ್ಮಿಷನ್ ಅನ್ನು ಕೊಡೋಕೆ ಆಗಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಹಲವಾರು ಜಿಲ್ಲಾಧಿಕಾರಿಗಳು ಬಂದಿದ್ರು, ಅವರ ಕೈಯಲ್ಲೂ ಕೂಡ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆಗಲಿಲ್ಲ, ಕಷ್ಟಕರವಾಗಿದೆ. ಆ ನಿಟ್ಟಿನಲ್ಲಿ ಈಗ ಬಂದಂತಹ ಜಿಲ್ಲಾಧಿಕಾರಿಗಳಿಗೆ ತುಂಬ ಪ್ರೆಷರ್ ಆಗ್ತಿರ್ಬೋದು, ಅಥವಾ ಸರ್ಕಾರದ ಕಾನೂನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹದ್ರಲ್ಲಿ ಅವರ ಮೇಲೆ ಇಷ್ಟೊಂದು ಒತ್ತಡ ತರೋದು ಇಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ನಾನು ಒಂದೇ ಮಾತೇ ಇರೋದು, ಸರ್ಕಾರ ಕಾನೂನು ಮಾಡೋದು ಯಾಕೆ? ಜನರು ನೇಣು ಹಾಕೊಳ್ಳಿಕ್ಕೋಸ್ಕರನ ಇಲ್ಲ ಜನರು ಬಾಳಿಗೋಸ್ಕರನ ಸರ್ಕಾರ ಕಾನೂನು ಮಾಡೋದು? ಕಾನೂನು ಎಂಬುದಿರೋದು ಒಂದು ಕರೆಕ್ಟಾಗಿ ಒಂದು ಜನರ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳಿ, ಆ ಜನರ ಮೇಲೆ ಅದೊಂದು ಭಾರ ಆಗಿ ಹೋಗ್ಬಾರ್ದು. ಅದು ಮಾತ್ರ ಅದು ಇವರೆಲ್ಲ ಕಾನೂನು ಹೇಳ್ತಿರ್ತಾರಲ್ಲ, ಇದರಿಂದಾಗಿ ಏನು ಲಾಭ ಆಗಿದೆ? ಈಗ
ಇಷ್ಟು ರಾತ್ರಿ ಜನರು ನಿದ್ರೆ ಬಿಟ್ಟು ಈಗ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಒಬ್ಬರದ್ದು ಡೆತ್ ಆಗಿದೆ ಅಲ್ಲಿ. ಇದು ಯಾವ ಯಾವ ಕಾರಣಕ್ಕೋಸ್ಕರ ಆಗಿದೆ? ಇಂಥ ಎಲ್ಲ ಕೆಲವು ಕಾರಣಗೋಸ್ಕರ ಆಕ್ಚುಲಿ ಅದದು. ಆದ್ರೆ ಇವರು ಈ ಕಾರಣ ಪ್ರಕಾರ ಹೇಳ್ತಿದ್ದಾರಲ್ಲ, CRZ ಏರಿಯಾದಲ್ಲಿ ಮತ್ತೆ ನಾನ್ CRZ ಏರಿಯಾದಲ್ಲಿ ಅಂದ್ರೆ ಇವರು ಮರಳುಗಾರಿಕೆ ಮಾಡಬಾರ್ದು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಆಕ್ಚುಲಿ ಅಂತ ಕಾನೂನು ಆಕ್ಚುಲಿ ಇಲ್ವ, ಅಲ್ಲಿ ಮಾಡ್ಬೋದು. ಅದಕ್ಕಂದ್ರೆ ಒಂದು ಅಲ್ಲಿ ಕೆಲವು ಕಾನೂನು ಇದೆ. ಅಂದ್ರೆ ಈಗ ಎನ್ವೈರನ್ಮೆಂಟಲ್ ಏರಿಯಾಸ್ ಅಂದ್ರೆ ಈಗ ಮೀನು ಅಂದ್ರೆ ಇದು ಗ್ರೋತ್ ಆಗೋ ಪ್ಲೇಸ್ ಇರಬಹುದು, ನ್ಯಾಚುರಲ್ ಕೆಲವು ಪ್ಲೇಸಸ್ ಇರಬಹುದು. ಅದಕ್ಕೋಸ್ಕರ ಕೂಡ ಮಳೆಗಾಲದ ಟೈಮ್ ನಲ್ಲಿ ಕೂಡ ಮರಳುಗಾರಿಕೆಯನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆ ಟೈಮ್ ಅಲ್ಲಿ ಮೀನುಗಳು ಮೊಟ್ಟೆ ಇಡ್ತವೆ, ಅವುಗಳ ಸಂತಾನೋತ್ಪತ್ತಿ ಟೈಮ್ ಅದು. ಹಾಗಾಗಿ ಆ ಟೈಮ್ ಅಲ್ಲಿ ಮರಳುಗಾರಿಕೆಗೆ ಒಂದು ಅನು ಮಾಡಿ ಕೊಡೋದಿಲ್ಲ. ಇವಾಗ ಹೇಳುವ ಪ್ರಕಾರ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು, ಅಕ್ಟೋಬರ್ 15ಕ್ಕೆ ಅಥವಾ 16ಕ್ಕೆ ಮರಳುಗಾರಿಕೆಗೆ ಸಂಪೂರ್ಣ ಅವಕಾಶವನ್ನು ಮಾಡಿಕೊಡ್ತೇನೆ ಅನ್ನೋದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂತಹ ಕ್ರಮವನ್ನು ಕೈಗೊಳ್ಳದೆ ಇರುವಂತದ್ದು. ಇದರಿಂದ ಯಾವ ರೀತಿ ಸಂಕಷ್ಟ ಆಗ್ತಾ ಇದೆ ನಿಮ್ಗೆಲ್ಲ ಅಂತ? ಅಕ್ಟೋಬರ್ 15 ಹೇಳಿ ಸರ್, ಈಗ ನವೆಂಬರ್ ಬರ್ಲಿಕ್ಕಾಯ್ತು. ಇದೇ ತರ ಈಗ ಮುಂದುವರಿಸ್ತಾ ಹೋದ್ರೆ ಉಂಟಲ್ಲ, ಇವತ್ತು ನಿನ್ನೆ ಒಂದು ಪ್ರತಿಭಟನೆ ಒಬ್ಬರ ಜೀವ ಹೋಗಿದೆ, ಮುಂದೆ ಹಲವಾರು ಜೀವ ಹೋಗೋ ಚಾನ್ಸ್ ಇರ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಲಕ್ಷಗಟ್ಟಲೆ ಲೋನ್ ತಗೊಂಡು ಇದ್ದವರಿದ್ದಾರೆ. ಅವರು ಲೋನ್ ತಗೊಂಡವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ ಯಾವುದಿಲ್ಲ. ಯಾಕಂದ್ರೆ ಲೋನ್ ಕೊಟ್ಟವ್ರು ಯಾರು? ಬ್ಯಾಂಕಿನವರು. ಬ್ಯಾಂಕಿನವರಿಗೆ ಏನ್ ಬೇಕು? ಜನರ ಸಮಸ್ಯೆ ಬೇಡ, ಅವರಿಗೆ ಅವರು ಕೊಟ್ಟ ದುಡ್ಡು ಬೇಕು. ಯಾಕಂತ ಹೇಳಿದ್ರೆ ಆ ದುಡ್ಡು ಬರೋದು ಬ್ಯಾಂಕಿಗೆ, ಜನರು ಕೊಟ್ಟದ್ದು ದುಡ್ಡು ಅವರು ಬೇರೆ ಇನ್ನೊಬ್ಬರಿಗೆ ಕೊಡ್ತಾರೆ ಕೆಲಸಗೋಸ್ಕರ ಅಂತ ಹೇಳಿ. ಆ ದುಡ್ಡು ಅವ್ರಿಗೆ ಬರೆದಿದ್ರೆ ಬ್ಯಾಂಕ್ ಮೇಲೆ ಪ್ರೆಷರ್ ಬೀಳ್ತದೆ ಹೆಚ್ಚಾಗಿ. ಸೊ ಅದಕ್ಕೋಸ್ಕರನೇ ಈಗ ಇದರ ಸಮಸ್ಯೆ ತೀರ್ಬೇಕಂತ ಹೇಳಿದ್ರೆ ಈ ಮರಳುಗಾರಿಕೆ ಎಂಬುದು ಸಲೀಸಾಗಿ ಹೋಗ್ಬೇಕು, ಮತ್ತೆ ಜನರ ಜೀವನ ಕರೆಕ್ಟಾಗಿ ಬರ್ಬೇಕಂತ ಹೇಳಿದ್ರೆ ಈ ಮರಳುಗಾರಿಕೆ ಅನುವು ಮಾಡಿಕೊಡ್ಬೇಕು. ಇವ್ರು ಹೇಳಿದಾಗಿ 68 ಜನ ಇದೆಲ್ಲ ಸಾಕಾಗುದಿಲ್ಲ. ಸರಿಯಾಗಿ 173 ಜನರಿಗೆ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಉಡುಪಿಯಲ್ಲಿ. ಇವರೆಲ್ಲರಿಗೂ ಸಮೇತ ಮರಳುಗಾರಿಕೆ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಯವರು ಅನುವು ಮಾಡಿಕೊಡ್ಬೇಕು. ಪ್ಲಸ್ ಇನ್ನೊಂದಂತ ರೂಲ್ಸ್ ಅಂತ ಹೇಳಿದ್ರೆ, ಕಾರ್ಕಳದಲ್ಲಿ ಇವರೊಂದು ಕಾನೂನು ಅಂತ ಹೇಳಿ ಈಗ ಅವ್ರಿಗೆ ಮಾತೊಮ್ಮೆ ಹೇಳಿದಲ್ಲ, ಕಾನೂನು ಅಂತ ಹೇಳ್ತಾರಲ್ಲ, ಅಲ್ಲಿ 2 ಎಕರೆ ಜಾಗದಲ್ಲಿ ಮರಳುಗಾರಿಕೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದು ಯಾವ ಬೇಸಲ್ಲಿ ಇವರು ಹೇಳಿದ್ರು 2 ಎಕರೆ ಮರಳುಗಾರಿಕೆ ಮಾಡ್ಬೋದು ಅಂತ ಹೇಳಿ? ಅಲ್ಲಿ ಕರೆಕ್ಟ್ ಆಗಿ ಅಲ್ಲಿ ಪರಿಶೀಲನೆ ಮಾಡುವಾಗ 2 ಎಕರೆ ಜಾಗದಲ್ಲಿ ಮರಳುಗಾರಿಕೆ ಇಲ್ಲ. ಅಲ್ಲಿ ನಿಜವಾಗಿ ಕರೆಕ್ಟ್ ವೆರಿಫಿಕೇಶನ್ ಮಾಡಿದ್ರೆ 50 ಸೆನ್ಸ್ ಜಾಗದಲ್ಲಿ ಮರಳುಗಾರಿಕೆ ಪರ್ಮಿಷನ್ ಕೊಟ್ರೆ ಮಾತ್ರ ಅಲ್ಲಿ ಮರಳುಗಾರಿಕೆ ಮಾಡಬಹುದು. ಇಂಥದ್ದೆಲ್ಲ ಆಕ್ಚುಲಿ ಕಾರಣ ಉಂಟಲ್ಲ, ಒಂದು ಕಾಮನ್ ಸೆನ್ಸ್ ಇಲ್ಲ ಸರ್. ಇದೆಲ್ಲ ಸರಿಯಾಗಿ ಇವರು ವೆರಿಫಿಕೇಶನ್ ಮಾಡಿದವರು ಆಕ್ಚುಲಿ ಮಾಡ್ತಿಲ್ಲ. ನಿಜವಾಗಿ GPS ಟ್ರ್ಯಾಕರ್ಸ್ ಇರ್ಬೋದು, ಸ್ಯಾಟಲೈಟ್ ಥ್ರೂ ಇರ್ಬೋದು, ಮತ್ತೆ ಅಲ್ಲಿದ್ದು ಲೋಕಲ್ ಅಥಾರಿಟೀಸ್ ಫಿಶರ್ಸ್ ಕಮಿಟಿ ಮಾಡಿಕೊಂಡು ಸರಿಯಾಗಿ ಇದ್ರ ಬಗ್ಗೆ ಒಂದು ವೆರಿಫಿಕೇಶನ್ ಮಾಡಿ ಆಕ್ಚುಲಿ ಇಂಥೆಲ್ಲರೂ ಕಾನೂನು ತಗೊಂಡ್ಬರ್ಬೇಕು. ಈಗ GPS ಬಗ್ಗೆ ಮಾತಾಡೋದಾದ್ರೆ, ಸಾಕಷ್ಟು ಕಡೆ ನಮ್ಮ ಜಿಲ್ಲೆಯಿಂದ ಬೇರೆ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟ ಆಗ್ತಿರುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಸರ್ಕಾರದ ಕಣ್ಣನ್ನು ತಪ್ಪಿಸಿ ಅಕ್ರಮವಾಗಿ ಮರಳನ್ನು ತಗೊಂಡು ಹೋಗ್ತಾ ಇರೋಂಥದ್ದು. ಸರ್ಕಾರಕ್ಕೆ ಒಂದು ಡೀಟೇಲ್ಸ್ ಅನ್ನು ಕೊಡೋದು, ಇವ್ರು ಮಾಡೋದೇ ಹೆಚ್ಚು ಮರಳುಗಾರಿಕೆ. ಈ ನಿಟ್ಟಿನಲ್ಲಿ ಸರ್ಕಾರ ಅಥವಾ ಜಿಲ್ಲಾಡಳಿತ ಆಗಿರ್ಬೋದು GPS ಅನ್ನು ಅಳವಡಿಸಿರುವಂಥದ್ದು. ಇದಕ್ಕೂ ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ಏನಿದೆ, ಕಾನೂನು ಒಳಗೆ ಎಲ್ಲ ಕೆಲಸಗಳು ನಡೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ GPS ಅನ್ನು ಅಳವಡಿಸಿರುವಂಥದ್ದು. ಇದಕ್ಕೆ ಹಾಗಾದ್ರೆ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅವರು? ನೋಡಿ ಸರ್, GPS ಅಳವಡಿಸುವಂಥವ್ರು ಉಂಟಲ್ಲ ಆಕ್ಚುಲಿ, ಅಂದ್ರೆ ಇದ್ರ ಸಮೇತ ಆಕ್ಚುಲಿ ಅದು ಕರೆಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕಿತ್ತು. ಬಟ್ ಇದಂತ ಹೇಳಿದ್ರೆ ಅವರು ಸ್ವಲ್ಪ ಅಂದ್ರೆ ಗಡಿ ದಾಟಿ ಆಚೆಗಳಲ್ಲಿ ಈಚೆ ಬಂದಾಗ ಉಂಟಲ್ಲ, ಅವರಂದ್ರೆ ಈಗ ಕೆಲವರು ಎಂತ ಮಾಡ್ತಾ ಹೇಳಿದ್ರೆ ಇಂಥ ಕಾನೂನು ಉಂಟಲ್ಲ ಮಿಸ್ಯೂಸ್ ಆಗುವಂತ ಚಾನ್ಸ್ ಹೆಚ್ಚಾಗಿರ್ತಾ ಇದ್ರಲ್ಲಿ. ಅಂದ್ರೆ ನೀವು ನೋಡಿರ್ಬೋದು, ಹೆಚ್ಚಿನ ಕಡೆಯಲ್ಲಿ ಒಂದು ಸ್ಯಾಂಡ್ ಒಂದು ಟ್ರಕ್ ಒಂದು ಎಂಟ್ರಿ ಆಗ್ಬೇಕಾದ್ರೆ ಅವ್ರು ಹೆಚ್ಚಾಗಿ ಅದಕ್ಕೆ ಒಂದು ಎಕ್ಸ್ಟ್ರಾ ಹಣ ಕೊಡ್ಬೇಕಾಗ್ತದೆ. ಲೀಗಲಿ ಹೋದ್ರೂ ಸಮೇತ ಅವರಿಗೆ ಅದು ಲಂಚ ಕೊಡುವಂತ ಒಂದು ಚಾನ್ಸ್ ಬರ್ತಾ ಇದೆ. ಸೊ ನಾನೆಂತ ಹೇಳಿದ್ರೆ ಸರ್ಕಾರ ಉಂಟಲ್ಲ, ಅವರ ಅಧಿಕಾರಿಗಳ ಮೇಲೆ ಫಸ್ಟಿಗೆ ಅವರು ಗಮನ ಹರಿಸಿಕೊಂಡು ಕಂಟ್ರೋಲ್ ಇಟ್ಕೊಳ್ಳಿ, ಅವಾಗ ಪ್ರತಿಯೊಂದು ಸರಿಯಾದ ದಾರಿ ಹೋಗ್ತದೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಉಡುಪಿಯಿಂದ. ಸರ್ ನಿಮ್ಮ ಹೆಸರು? ನಿತ್ಯಾನಂದ. ಹೇಳಿ. ನಿತ್ಯಾನಂದ್. ಹೇಳಿ ನಿತ್ಯಾನಂದ್ ಅವರು, ಈಗ ಕರಾವಳಿಯಲ್ಲಿ ಮರಳಿನ ಅಭಾವ ಉಂಟಾಗಿದೆ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತೊಂದರೆ ಉಂಟಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇದರ ಬಗ್ಗೆ ಹೇಳುದೇನಿಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ಹಗ್ಗ ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಏನ್ ಗೊತ್ತಾ, ನಮ್ದು ಭಾರತ ದೇಶ ಪ್ರಜಾಪ್ರಭುತ್ವ ಅಲ್ವಾ? ಎಲ್ಲಿ ಬಂದಿದೆ ಪ್ರಜಾಪ್ರಭುತ್ವ? ಇದಕ್ಕಿಂತ ಈ ಬ್ರಿಟಿಷರ ಕಾಲದಲ್ಲೇ ಒಳ್ಳೇದಿತ್ತು ಅನ್ಸ್ತದೆ ನನಗೆ. ಬದುಕ್ಲಿಕ್ಕಿಲ್ಲ, ಸಾಯ್ಲಿಕ್ಕೂ ಇಲ್ಲ. ಹೆಂಡತಿ ಮಕ್ಕಳು ಬೊಬ್ಬೆ ಹೊಡಿತಾರೆ. ಏನ್ ತರ್ಲಿಲ್ಲ, ದುಡ್ಡು ತರ್ಲಿಲ್ಲ, ರೇಷನ್ ಇಲ್ಲ, ಅಕ್ಕಿ ಇಲ್ಲ, ಉಪ್ಪಿಲ್ಲ. ನಮ್ದು ಕೂಡ ಒಂದು ಗಾಡಿ ಇದೆ ಸರ್. ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಈಗ ನಮ್ಗೆ.
ಯಾರ ಹತ್ರ ಹೇಳುದು ಸರ್ ನಾವು? ನೀವ್ ಹೇಳ್ಬೇಕು ನಮ್ಗೆ ಯಾರ ಹತ್ರ ಮಾತಾಡ್ಬೇಕಂತ ಹೇಳ್ಬೇಕು. ಸರ್ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಉಡುಪಿಗೆ ಬಂದಾಗ ಅವರು ಕೂಡ ಹೇಳಿದ್ರು ಮರಳುಗಾಕಿ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಚೇಮಾಲ್ ಅವರು ಕೂಡ ಹೇಳಿದ್ರು ಸರಿಯಾದಂತಹ ಸೂಕ್ತವಂತ ಕ್ರಮವನ್ನು ಕೈಗೊಳ್ತೇವೆ. ಇದೊಂದು ಕಡೆ ಆದ್ರೆ ಮುಖ್ಯಮಂತ್ರಿಯವರು ಕೂಡ ಬೆಂಗಳೂರಿನಲ್ಲಿ ಸಭೆಯನ್ನ ಕರೆದು ಸರಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೇವೆ, ಮರಳುಗಾರಿಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಕೂಡ ಹೇಳಿದ್ರು. ಈಗ ಸಾರ್ವಜನಿಕರು ಹೇಳುವ ಪ್ರಕಾರ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಈಗ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಏನು ಹೇಳ್ತದೆ ಅಥವಾ ಜಿಲ್ಲಾಧಿಕಾರಿ ಏನು ಹೇಳ್ತಿದ್ದಾರೆ ಅಂದ್ರೆ, ಸರ್ಕಾರದಲ್ಲಿ ಕೆಲವೊಂದು ಕಾನೂನುಗಳು ಇದೆ, CRZ ಮತ್ತೆ ನಾನ್ CRZ ನ ಅಡಿಯಲ್ಲಿ ಕೆಲವೊಂದು ಕಾನೂನುಗಳು ಇದೆ, ಅದನ್ನ ಮೀರಿ ನಾವು ನಿಮಗೆ ಪರ್ಮಿಷನ್ ಅನ್ನ ಕೊಡೋಕ್ ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರಲ್ಲಿ ಯಾರದು ಸರಿ ಯಾರದು ತಪ್ಪು ಹಾಗಾದ್ರೆ ನಿಮ್ಮ ಪ್ರಕಾರ? ತಪ್ಪು ನಮ್ಮ ಮುಖ್ಯಮಂತ್ರಿಗಳದ್ದು ತಪ್ಪಿದೆ. ನಾವು ಆರಿಸಿದ್ ಯಾಕಪ್ಪ ಅವರನ್ನ? ನಮ್ಮನ್ನೊಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ, ನಮ್ಮ ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಅವರನ್ನ ಆರಿಸಿದೇವಲ್ಲ. ಅವರು ತಪ್ಪಿಸ್ಕೊಳ್ತಾರೆ, ಇವರು ತಪ್ಪಿಸ್ಕೊಳ್ತಾರೆ. ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದು ಹಾಗಾದ್ರೆ ಜನಸಾಮಾನ್ಯರಲ್ಲ ಸರ್? ಅಲ್ಲ, ನಾವು ಸಾಯ್ಬೇಕಾ? ನೋಡಿ, ಇದು ಸಾವಿರಾರು ವರ್ಷದಿಂದ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ನಮ್ಮ ಮರಳು ಪ್ರದೇಶ ಅಲ್ವಾ? ಅದು ಈ ಮರಳು ತೆಗೆದಿದ್ರೆ ಏನಾಗ್ತದೆ ಗೊತ್ತುಂಟಾ? ನೋಡಿ ಹೋಗ್ಲಿಕ್ಕೆ ದಾರಿ ಇಲ್ಲ. ಅಷ್ಟೇ, ಯಾವ್ದೇ ಬೋಟ್ ಆಗ್ಲಿ ಯಾವ್ದೇ ಹೋಗ್ಲಿಕ್ಕೆ ದಾರಿ ಇಲ್ಲ. ತೆಗ್ದ್ರಲ್ವಾ ಸರಾಗ ಇದು ನೀರಿನ ಹರಿವು ಜಾಸ್ತಿ ಆಗಿ ದೋಣಿ ಸಂಚಾರಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ದಾರಿ ಸಿಗ್ತದೆ ಅಲ್ವಾ? ಖಂಡಿತ ಖಂಡಿತ. ಓಕೆ, ಇವರು ಗಣಿ ವಿಜ್ಞಾನ, ಆ ವಿಜ್ಞಾನಿ, ಅಜ್ಞಾನ ಹೇಳಿ ನಮ್ಮನ್ನು ಮಂಗ ಮಾಡುದು ಯಾರು? ನಿಮ್ಗೂ ಗೊತ್ತಿದೆ ಇದ್ರಲ್ಲಿ ಕಾರಣ ಏನಂತ ನನ್ಗೆ ಅನ್ಸ್ತದೆ, ನಿಮ್ಗೂ ಗೊತ್ತಿದೆ. ಯಾರು ಬಾಯಿ ಬಿಡ್ತಾ ಇಲ್ಲ ಅಲ್ವಾ? ಸುಮ್ನೆ ಚರ್ಚೆ ಮಾಡಿದ್ರೆ ಏನಾಗುದಿಲ್ಲ. ಮೊನ್ನೆ ಕೂಡ ಚರ್ಚೆ ಮಾಡಿದ್ರಿ, ಏನಾದ್ರೂ ಆಯ್ತಾ? ಖಂಡಿತ ಸರ್, ಮಾಧ್ಯಮದಿಂದ ನಮ್ಮ ಕಡೆಯಿಂದ ಯಾವ ರೀತಿಯಾದಂತಹ ಪ್ರಯತ್ನವನ್ನ ಮಾಡಬೇಕು ಖಂಡಿತವಾಗಿ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳು ಸ್ಪಂದನೆಯನ್ನ ಮಾಡಬೇಕು. ಅದೇ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಮತ್ತೆ ನಾವು ಹೆಚ್ಚು ಮಾತಾಡಿದ್ರೆ ನೀವು ಕಟ್ ಮಾಡ್ತೀರಿ ಕಾಲ್. ಹಾಗೆ ಮಾಡ್ಬೇಡಿ ಸರ್. ನಮ್ಮ ಕಷ್ಟ ಯಾರಿಗೆ? ನಮ್ಮ ಹೆಂಡತಿ ಮಕ್ಕಳಿದೆ, ನಮ್ಗೆ ಊಟಕ್ಕೆ ಗತಿ ಇಲ್ಲ, ಒಂದ್ ಹೊತ್ತಿನ ಊಟಕ್ಕೆ ಗತಿ ಇಲ್ಲ. ನೀವು ತಿಳಿಸಿ, ಮುಖ್ಯಮಂತ್ರಿಗೂ ತಿಳಿಸಿ, ಹೀಗೆ ಕಾಲ್ ಬರ್ತಾ ಇದೆ, ಏನ್ ಮಾಡುದು ಸರ್? ನೀವು ಖಾಲಿ ಡಿಬೇಟ್ ಮಾಡಿದ್ರೆ ಅದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಖಂಡಿತವಾಗ್ಲೂ ನಿತ್ಯಾನಂದ, ಈ ಪ್ರಯತ್ನವನ್ನ ಮಾಡಿದ್ದೇವೆ. ಕಳೆದ ಬಾರಿ ಕೂಡ ಕಾರ್ಯಕ್ರಮವನ್ನ ಮಾಡಿದವಾಗ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಲು ಪ್ರಯತ್ನವನ್ನ ಮಾಡಿದ್ದೇವೆ. ಕಾಲ್ ಮಾಡಿದವಾಗ ಹೇಳ್ತಾರೆ, ಇಲ್ಲ ಆಲ್ರೆಡಿ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇನೆ, ನಾನು ಇದಕ್ಕೆ ಮಾತಾಡಕ್ ನಾನು ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಯಾಕೆ ಆಗ್ಲಿಲ್ಲ? ಯಾರು ಯಾಕೆ ಆಗ್ಲಿಲ್ಲ? ಇನ್ನು ಎಷ್ಟು ಜನ ಸಾಯ್ಬೇಕು ಹೇಳಿ? ಹೇಳಿ. ಹಾಗಾದ್ರೆ ನಿಮ್ಮ ಕಡೆಯಿಂದ ಕಡೆಯದಾಗಿ ಈಗ ಜಿಲ್ಲಾಧಿಕಾರಿಯವರಿಗೆ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಅಂತ? ಏನ್ ಹೇಳುದಿಲ್ಲ, ನಾವು ಹಗ್ಗ ತಗೊಳ್ಳುದು ಅಷ್ಟೇ. ಎಲ್ರ ಹೆಸರು ಹೇಳಿ ಹಗ್ಗ ತಗೊಳ್ಳುದು ಅಷ್ಟೇ ಹೇಳುದು ನಾವು. ಯಾರು ಬಂದ್ರು ಇಷ್ಟೇ ಮಾಡುದು. ಏನು ಪ್ರಯೋಜನ ಇಲ್ಲ ರೀ, ಜನರಿಗೆ ಏನು ಪ್ರಯೋಜನ ಇಲ್ಲ. ದುಡ್ಡಿದವ್ರ ಹತ್ರ ಇದೆ, ಅವ್ರ ಹತ್ರ ಇದೆಯಲ್ಲ, ಹೆಂಡತಿ ಮಕ್ಳು ಸಾಕ್ಲಿಕ್ಕೆ ಬೇಕಾದಷ್ಟು ದುಡ್ಡಿದೆ, ನಾವು ದುಡ್ಡು ತಿನ್ನೋರಲ್ಲ. ನಮ್ಗೆ ಎಂತ ಇದೆ? ನಮ್ಗೆ ಎಂತ ಇದೆ ಹೇಳಿ? ನೀವು ಕೂಡ ಹೇಳಿ. ನೀವು ಸುಮ್ಮನೆ ಇದು ಇವರನ್ನು ಕೂರಿಸ್ಕೊಂಡು ಮಾತಾಡಿದ್ರೆ ಆಗ್ತದಾ? ನಾವು ನೋಡ್ಬೇಕು. ಖಂಡಿತವಾಗಿ ಕೂಡ ಜನರಿಗೂ ಒಂದು ಮೆಸೇಜ್, ಸಂದೇಶವನ್ನ ಹೋಗ್ಬೇಕು. ಜಿಲ್ಲಾಡಳಿತದಲ್ಲಿ ಅಥವಾ ಈಗ ಅಧಿಕಾರ ಅವಧಿಯಲ್ಲಿ ಪ್ರೆಸೆಂಟ್ ಆಗಿ ಏನ್ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಅನ್ನುವಂತಹ ಉದ್ದೇಶದಿಂದ ಜನರಿಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದು ಕಡೆ ಜನರು ಹೇಳ್ತಾರೆ, ನೀವು ಮಾಡ್ತೀರಿ, ಯಾರು ಕೇಳುದು ಸರ್? ನಮ್ಮ ಭಾರತದಲ್ಲಿ ಯಾರನ್ನು ಕೇಳ್ತಾರೆ ಹೇಳಿ? ಸಾಮಾನ್ಯ ಪಾಪದವರನ್ನ, ಬಡವರನ್ನ ಯಾರು ಕೇಳ್ತಾರೆ ಹೇಳಿ? ದುಡ್ಡಿದ್ದವರಿಗೆ ಕಾಲ. ಈ ಮರಳು ಸಮಸ್ಯೆ ಎಷ್ಟು ದಿವಸ ಆಯ್ತು? 5 ತಿಂಗಳಿಂದ ನಮ್ಗೆ ಮರಳು ಸಮಸ್ಯೆಯಿಂದ. ನಂದು ಕೂಡ ಒಂದು ವೆಹಿಕಲ್ ಇದೆ, ಹೊಟ್ಟೆಗೆ ಹಿಟ್ಟಿಲ್ಲ ಸರ್. ನಮ್ಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಸಾಯುವ ಪರಿಸ್ಥಿತಿ ಬಂದಿದೆ ಈಗ. ನಾನು ಹಗ್ಗ ತಗೊಳ್ಳೋದು ಮೊನ್ನೆ ಕೂಡ ನಾನು ಮಾತಾಡಿದ್ದೇನೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಹಗ್ಗ ತಗೊಳ್ತೇನೆ. ಏನ್ ಹೇಳ್ತೀರಿ ಹೇಳಿ? ಅವ್ರಿಗೆ ಹೇಳಿ, ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದಾರಲ್ಲ, ಹೇಳಿ. ಇದು ಏನಾದ್ರು ಆಗ್ತದಾ? ಈ ಸ್ಟ್ರೈಕ್ ಇಂದ ಏನಾದ್ರು ಆಗ್ತದಾ? ನಮ್ಗೆ ಏನಾದ್ರು ಬರ್ತದಾ? ಈಗ ಸರ್, ತಮ್ಮ ಹೆಸರು? ನಿತ್ಯಾನಂದ್ರೆ, ಈಗ ಅದೇ ವಿಚಾರವಾಗಿ ನಾವು ಪ್ರತಿಭಟನೆಯನ್ನ ಕೈಗೊಂಡಿದ್ದೇವೆ. ಅಲ್ಲಿ ಧರಣಿ, ಅಹೋರಾತ್ರಿ ಧರಣಿಯನ್ನ, ಈಗ ಇಲ್ಲಿ ಡಿಬೇಟ್ ಆದ್ರೂ ನಂತರ ಕೂಡ ನಾವು ಡಿಬೇಟಿಗೆ ಬಂದದ್ದು ಅಲ್ಲಿಂದನೇ ಬಂದದ್ದು. ತಾವು ತಮ್ಮ ನೋವು ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಹಾಗೆ ಎಲ್ಲರೂ ಇದೇ ಮಾತು ಹೇಳ್ತಾ ಇದ್ದಾರೆ ಸರ್. ಎಲ್ಲರ ಬಾಯಲ್ಲೂ ಇದೇ ಮಾತು. ಅಂದ್ರೆ ಜೀವನ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ.
ಸೊ ನಾವು ಅಲ್ಲ ಸರ್, ನಾವು ಹೌದು ವಿಷ ತಗೊಳ್ಳಿಕ್ಕೆ ಹಣ ಇಲ್ಲ ಈಗ. ಹೌದು. ಜೀವನದ ಈಗ ಸಾಯ್ಲಿ, ಅಕ್ಕಿ ಸಾಯ್ಲಿ, ಗೊತ್ತಾಗ್ತದೆ ವಿಷ ತಮ್ಮನ್ನು ತಗೊಳ್ಳಿಕ್ಕೆ ಹಣ ಇಲ್ಲ ಈಗ. ಅದೇ ನಾವು ಇವ್ರ ಹತ್ರ ಹೇಳುದು, ಜನರ ಕಷ್ಟ ಈ ರೀತಿ ಆಗ್ತಾ ಇದೆ, ಯಾಕೆ ಇವರು ಒಂದು ಜಿಲ್ಲಾಡಳಿತ ಇಷ್ಟೊಂದು ಇದು ತೋರ್ತಾ ಇದೆ? ಯಾರು ಒಂದು ಜಿಲ್ಲಾಡಳಿತದಲ್ಲಿ ಮೇನ್ ಯಾರು ಸರ್ ಹೇಳಿ? ಜಿಲ್ಲಾಧಿಕಾರಿಗಳು. ಅಧಿಕಾರಿ ಅಲ್ಲ, ಈಗ ನಮ್ಮನ್ನ ಆಳುವವರು ಯಾರು? ಈಗ ಉಡುಪಿಯನ್ನು ಆಳುವವರು ಯಾರು ಹೇಳಿ? ಈಗ ಉಸ್ತುವಾರಿ ಸಚಿವರು ನೀವು ಹೆದರಬೇಡಿ, ಹೌದು. ಅಲ್ಲ, ಈಗ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅದು ತೆಗೀರಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ 2 ಸಲ ಇದು ಅವರ ಪತ್ರಿಕಾಗೋಷ್ಠಿ ಇವರನ್ನ ಅದನ್ನ ಪ್ರತ್ಯೇಕ ಒಂದು ಅದಕ್ಕೆ ಸಭೆಯನ್ನ ಕರೆದು ಅವರು ಕೂಡ ತೀರ್ಮಾನ ಮಾಡಿಕೊಂಡಿದ್ದಾರೆ. ಸೊ ಈ ಇದರಲ್ಲಿ ನಾವು ಕೂಡ ನಮ್ಮ ಒಂದೇ ಉದ್ದೇಶ, ಶಾಸಕ ರಘುಪತಿ ಭಟ್ರು ಕೂಡ ಅವರೇ ಹೇಳುದು, ನೀವು 171 ಧಕ್ಕೆಗಳಿಗೆ ಪರ್ಮಿಷನ್ ಕೊಡುವವರೆಗೆ ನಾವು ಈ ಪ್ರತಿಭಟನೆಯನ್ನು ಕೈದು ಮಾಡುವುದಿಲ್ಲ ಅಂತೇಳಿ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಸರ್. ನಾವೀಗ ಇವತ್ತು ರಾತ್ರಿ ಕೂಡ ಈ ಡಿಬೇಟ್ ಆದ ನಂತರ ಕೂಡ ನಾವು ಅಲ್ಲಿಯೇ ಹೋಗುವಂಥದ್ದು. ದಯವಿಟ್ಟು ನೀವು ತಾಳ್ಮೆ ಕಳೆದುಕೊಳ್ಳಬೇಡಿ. ನೀವು ಹೇಳಿದಾಗೆ ವಿಷ ಆಗಲಿ ಅಂಥದ್ದೇ ಆಗಲಿ ತೆಗೆದುಕೊಳ್ಳಿ. ಅಂದ್ರೆ ಪರಿಸ್ಥಿತಿ ನಿಮ್ಮಾಗಿ ತುಂಬಾ ಜನರದಿದೆ ಸರ್, ನಿಮ್ಮ ಕಷ್ಟ ಗೊತ್ತಾಗ್ತದೆ. ಹೌದು, ತುಂಬಾ ಜನ. ರಘುಪತಿ ಭಟ್ರು ಹೇಳಿದ್ರು, ಎಲೆಕ್ಷನ್ ಆದ ಮರುದಿನ ನಾನು ಹೊಯ್ಗೆ ಸಮಸ್ಯೆಯನ್ನು ಹರಿಸ್ತೇನೆ. ಹೌದು ಸರ್, ಈಗ ರಾತ್ರಿ ಆಗಲು ಕುತ್ಕೊಂಡಿದ್ದಾರೆ ಅಲ್ಲಿ. ರಾತ್ರಿ ಓಟಿನ ಗಿಮಿಕ ಅಂತ ಹೇಳಿ ನಮ್ದು ಅಂದ್ರೆ ಕೆಲವೊಂದು ಕಾರಣಗಳು ಇರ್ತದಲ್ಲ ಸರ್. ಸೊ ಹಾಗಾಗಿ ದಯವಿಟ್ಟು ತಾವು ತಾಳ್ಮೆ. ಎಂತೆಂತದ ಕಾರಣಗಳನ್ನು ಸಾಲ್ವ್ ಮಾಡಬಹುದು, ಇದೊಂದು ಸಣ್ಣ ಕಾರಣ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅದಕ್ಕೆ ಸರ್ ನಾವೀಗ ಸರ್ ಒಂದು ವಿಷಯ ಸರ್, ಒಂದು ನಿಮಿಷ. ಮೊನ್ನೆ ಇದೇ ರೀತಿಯಾಗಿ ನಮ್ಮ ರಘುಪತಿ ಭಟ್ರು ಅವರೊಮ್ಮೆ DC ಆಫೀಸಿಗೆ ಹೋಗಿ, ಉಡುಪಿಯಿಂದ ಕಾಲ್ನಡಿಗೆಯಲ್ಲಿ ಹೋಗಿ DC ಆಫೀಸ್ ಮತ್ತೆ ಮಾನ್ಯ SP ಅವರೆಲ್ಲ ಒಂದು ಭರವಸೆಯನ್ನು ಕೊಟ್ಟ ಮೇಲೆ ಇವರು ಕೈ ಬಿಟ್ಟಿದ್ರು. ಸೊ ಈಗ ಆ ರೀತಿ ಆಶ್ವಾಸನೆ ಬೇಡ, ನಮ್ಗೆ ನೀವು ಲೈಸೆನ್ಸ್ ಕೊಡುವವರೆಗೂ ನಾವು ಬಿಡುದಿಲ್ಲ ಅಂತೇಳಿ ಹಠ ಮಾಡಿ ಕುತ್ಕೊಂಡಿದ್ದೇವೆ ಸರ್. ಯಾರು? ಈಗ ಮರಳು ಸಮಿತಿಯವರು, ಲಾರಿ ಅಸೋಸಿಯೇಷನ್ ಅವರು, ಬಿಲ್ಡರ್ ಅಸೋಸಿಯೇಷನ್ ಅವರು, ಎಲ್ಲ ಸಂಘಟನೆಗಳು ಒಟ್ಟಾಗಿ, ರಘುಪತಿ ಭಟ್ರು ಕೂಡ ಅಲ್ಲಿದ್ದಾರೆ. ಸೊ ಎಲ್ಲ ಜನಪ್ರತಿನಿಧಿ, ನಿಮ್ಮ ಯಾರು ಕೂಲಿ ಕಾರ್ಮಿಕರಿಂದ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ತುಂಬಾ ಜನ ಇದ್ರು, ಇವತ್ತು ರಾತ್ರಿ ಕೂಡ ರಾತ್ರಿ ಇದೆ. ಸೊ ನಮ್ಮ ಒಂದೇ ಧ್ಯೇಯ ಏನಂತ ಹೇಳಿದ್ರೆ, ನೀವು ಆಶ್ವಾಸನೆ ಕೊಡೋದು ಬೇಡ, 171 ಧಕ್ಕೆ ಏನಿದೆಯೋ ಅದಕ್ಕೆ ನೀವು ಪರ್ಮಿಷನ್ ಕೊಡಿ, ನಮ್ಮ ಪ್ರತಿಭಟನೆಯನ್ನು ನಾವು ಇದು ಮಾಡ್ತೇವೆ ಅಂತ ಹೇಳಿ. ಓಕೆ ನಿತ್ಯಾನಂದ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಹೇಳುವ ಹಾಗೆ ತುಂಬಾ ಪ್ರತಿಯೊಬ್ಬರು ಕೂಡ ಮನನೊಂದಿರುವಂಥದ್ದು, ಮರಳುಗಾರಿಕೆಯಿಂದ ಸ್ತಬ್ಧವಾಗಿದೆ, ಇದರಿಂದ ಅವರ ಜೀವನವನ್ನು ಕೂಡ ಸಾಗಿಸಲು ಕಷ್ಟವಾಗಿರುವಂಥದ್ದು, ಇಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಿಜವಾಗಿ ತುಂಬಾ ಬೇಸರ ಆಯ್ತು ಅವರ ಮಾತು ಕೇಳುವಾಗ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರಲ್ಲ, ನಾನು ಹಗ್ಗ ತಗೊಳ್ತೇನೆ, ಇಂಥ ಪರಿಸ್ಥಿತಿ ಇದೆ, ಇದಕ್ಕೂ ಮುಂಚೆ ಕೂಡ ಒಮ್ಮೆ ಮಾತಾಡಿದ್ದೇನೆ, ಅವರ ನೋವು. ಅವ್ರು ಹೇಳ್ತಾರೆ ನೀವು ಡಿಬೇಟ್ ಮಾಡಿ ಏನು ಪ್ರಯೋಜನ. ಆಕ್ಚುಲಿ ಇದು ವಿಷಯ ಏನು ಹೇಳಿದ್ರೆ, ನೀವು ಕೂಡ ಒಂದು ಪ್ರಾಮಾಣಿಕವಾಗಿ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಈ ಮೂಲಕ ಆದ್ರೂ ಒಂದು ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಗಮನ ಹೋಗ್ಲಿ, ಅವ್ರು ನೋಡ್ಲಿ ಈ ಬಗ್ಗೆ ಇದು ಯಾಕೆ ಇದಾಗ್ಲಿಲ್ಲ, ಅವರೊಮ್ಮೆ ಅದನ್ನು ಸೀರಿಯಸ್ ಆಗಿ ತಕೊಂಡು ನಮ್ಮ ಉಡುಪಿಯ ಜನತೆಗೆ ಒಂದು ನ್ಯಾಯ ದೊರಕಿಸಿಕೊಡ್ಲಿ ಅಂತ ಹೇಳ ನೀವು ಕೂಡ ಮಾಧ್ಯಮ ತೊಡಗ ಪ್ರಯತ್ನ ಮಾಡ್ತೀರಾ. ನಾವು ಸಂಘಟನೆಯವರು ಕೂಡ ಏನಾದ್ರೂ ಮಾಡಿ, ಇವತ್ತು ನಾವು ಅದಕ್ಕೆ ಬೆಂಬಲ ಕೊಟ್ಟದ್ದು ಕೂಡ ಅದೇ ಉದ್ದೇಶಕ್ಕೋಸ್ಕರ. ನಮ್ಮ ಸ್ಥಾಪಕಾಧ್ಯಕ್ಷರನ್ನು ಪರ್ಮಿಷನ್ ತಕೊಂಡು ನಾವು ಕೂಡ ಸಂಘಟನೆ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟದ್ದು ಅದೇ ಒಂದು ಉದ್ದೇಶಕ್ಕೆ. ನಿಜವಾಗಿ ಅವ್ರು ಹೇಳೋದು ಮಾತಲ್ಲಿ ತುಂಬಾ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ಪಾಪ ಅವರು ವಿಷ ತಗೊಳ್ತೇನೆ ಅಂತ ಹೇಳುವ ಸ್ಥಿತಿ ಅಂತ ಹೇಳಿದ್ರೆ ಅವರು ತಕೊಂಡ ಸ್ಥಿತಿ ತೋರ್ತಾರೆ, ಅಷ್ಟು ಮನ ನೊಂದಿದ್ದಾರೆ ಅವರು. ಸೊ ಉಡುಪಿಯ ಜನತೆ ಇದೀಗ ಅವರು ಬಾಯಿ ಬಿಟ್ಟು ಹೇಳಿದ್ರಲ್ಲ, ಎಷ್ಟೋ ಜನ ಬಾಯಿ ಬಿಡದವರು ಇದ್ದಾರೆ. ಅಂದ್ರೆ ಪರಿಸ್ಥಿತಿ ಹಾಗೆ ಇದೆ, ಹೆಂಡತಿ ಮಕ್ಕಳಿದೆ, ಗಾಡಿ ಇದೆ, ಅದನ್ನು ಓಡಿಸ್ಲಿಕ್ಕಿಲ್ಲ. ಅವರ ಮಾತಿನಲ್ಲಿ ನೋವು, ನಿಜವಾಗಿ ಅವರ ಮಾತಿನ ಅಷ್ಟು ನೋವಿದೆ. ಓಕೆ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀನಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಮರಳಿ ಸಿಗಲ್ವಾ ಮರಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್, ಕರಾವಳಿಯ ಪ್ರತಿಯೊಬ್ಬ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅವರು ಆಡುವ ಮಾತಲ್ಲೇ ಕೂಡ ಗೊತ್ತಾಗ್ತಾ ಇದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಮಗೆ ಸಾಲದ ಬಾಧೆಯಲ್ಲಿ ಸಿಲುಕದೇ ಇದ್ದೇವೆ. ಸಾಧಾರಣ 5 ವರ್ಷದಿಂದ ಆಗ್ತಿರುವಂತಹ ಸಮಸ್ಯೆಗೆ ಯಾಕೆ ಪರಿಹಾರವನ್ನ ಕೊಡಲು ಕಷ್ಟ ಆಗ್ತಿದೆ ನಮ್ಮ ಅಧಿಕಾರಿಗಳಿಗೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಅದು ಒಂದು ಕಡೆ ಆದ್ರೆ, ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾರೆ, ಬಂದ ನಂತರ ಚುನಾವಣೆಯಲ್ಲಿ ಗೆದ್ದ ನಂತರ ಯಾಕೆ ನಮ್ಮ ಸಮಸ್ಯೆಗಳನ್ನ ಪರಿಹರಿಸಲ್ಲ ಅಂತ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಸರಿಯಾದಂತಹ ಉತ್ತರವನ್ನು ಕೊಡಬೇಕು. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈಗಾಗಲೇ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ, ಜನರು ಕೂಡ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹೇಳಿ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿನೇಶ್ ಅಂತ ಉಡುಪಿಯಿಂದ. ಹೇಳಿ ದಿನೇಶ್ ಅವರೇ. ಇವತ್ತು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಎದುರಲ್ಲಿ ಒಂದು ಅಹೋರಾತ್ರಿ ಧರಣಿ ಆಗ್ತಾ ಇದೆ. ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಆಹ್ವಾನವನ್ನು ನೋಡ್ಕೊಂಡು ಗಮನಿಸಿಕೊಂಡು ಇವತ್ತು ಎಡಿಸಿ ಆಗ್ಬೋದು, ಡಿಸಿ ಆಗಿರ್ಬೋದು, ಈ ಜಾಗದ ಪ್ರತಿನಿಧಿ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಆಗಿರ್ಬೋದು, ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಕಾರ್ಮಿಕ ಅಲ್ಲಿಗೆ ಬಂದವ ಮೊಹಮ್ಮದ್ ಹನೀಫ್ ಅನ್ನೋರು ಇವತ್ತು ಅಲ್ಲಿ ಬಂದು ನಿನ್ನೆ 25 ತಾರೀಕಿನ ಆ ಧರಣಿಯಲ್ಲಿ ಭಾಗವಹಿಸಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಅಜ್ಜರಕಾಡು ಹತ್ತಿರದಿಂದ ಒಂದು ಉಡುಪಿಯ ಸಮೀಪದಲ್ಲಿ ಹೋಗ್ಬೇಕಿರ್ಬೇಕಾದ್ರೆ ಅವ್ರು ಎದೆನೋವು ಬಂದು ಅಜ್ಜರಕಾಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಮೇಲೆ ಅವರನ್ನು ಮಣಿಪಾಲಕ್ಕೆ ಕರ್ಕೊಂಡು ಹೋದ್ರು. ಮಣಿಪಾಲದಲ್ಲಿ ನಿನ್ನೆ ಸಂಜೆ 6:30 7 ಗಂಟೆಗೆ ಅವರ ದುರ್ಮರಣ ಅಂದ್ರೆ ಮರಣ ಆಗಿದೆ. ಇದಕ್ಕೆ ಈಗ ನೀವು ಏನ್ ಹೇಳ್ತೀರಿ, ಮೀಡಿಯಾದವ್ರು ಏನ್ ಹೇಳ್ತೀರಿ ಅನ್ನೋದು ನಾನು ನೇರ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಇದಕ್ಕೆ ಯಾರು ಹೊಣೆ? ಇಂತ ಒಂದು ಕಾರ್ಮಿಕರನ್ನು ಕೊಲ್ಲುವಂತ ಇಂತ ಒಂದು ಜಿಲ್ಲೆಯಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ರೈತರು ಸಾಯ್ತಾ ಇದ್ದಾರೆ. ಅದೇ ರೀತಿ ಉಡುಪಿ ಜಿಲ್ಲೆಗೆ ರೈತರು ಸಾಯ್ತಾ ಇರುವಂತ ಪರಿಸ್ಥಿತಿ ಉಡುಪಿ ಜಿಲ್ಲೆಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಇವತ್ತು ಯಾಕಂದ್ರೆ ನಾವು ಸಾಯುವ ಪರಿಸ್ಥಿತಿ ನಮ್ಗಿಲ್ಲ ಸ್ವಾಮಿ. ನಮ್ಮ ಕಾರ್ಮಿಕರು ಸಾಯ್ಬೇಕಾದ್ರೆ ಯಾಕೆ ಸಾಯ್ಬೇಕು? ಅವರಿಗೆ ಸಾಂಪ್ರದಾಯಿಕವಾಗಿ ಮಾಡುವಂತ ವ್ಯವಸ್ಥೆಗಳು ಇಲ್ಲಿ ಇರುವಾಗ ಅವರ ತಂದೆ ಅವರ ತಂದೆ ಅವರಿಗೆ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಹೊಳೆ ಅನ್ನೋದು ಎಲ್ಲೆಲ್ಲಿ ಉದ್ಭವ ಆಗಿದೆ, ಎಲ್ಲೆಲ್ಲಿ ಇದೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದೆ. ಆ ಜಿಲ್ಲೆಯಲ್ಲಿ ಇರುವಂತ ಹೊಳೆಯಲ್ಲಿ ಪಾತ್ರದಲ್ಲಿ ಏನ್ ಮರಳು ಸಿಗ್ತದೆ ಅದನ್ನು ಸಾಮಾನ್ಯ ಜನರು ತಕೊಳ್ಳಿ ಅಂತ ಹೇಳಿ ಭಗವಂತ ಸೃಷ್ಟಿ ಮಾಡಿದ್ದು ಸ್ವಾಮಿ. ಅಂತ ಒಂದು ಸೃಷ್ಟಿ ಮಾಡಿದಂತ ಒಂದು ಮರಳನ್ನು ಇವತ್ತು ಕಾನೂನಿಗೆ ಒಂದು ರಾಜಧಾನ ಕಟ್ಟಿ ಬಡವರಿಗೆ ಕೊಡಬಾರದು ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿ ಒಂದು ಹುನ್ನಾರು ಬಲವಾದ ಷಡ್ಯಂತರ ಮಾಡ್ತಿದ್ದಾರೆ. ಇವತ್ತೊಬ್ಬ ಕಾರ್ಮಿಕ ಇರ್ಬೋದು, ಇವತ್ತು ನನ್ನ ಒಂದು ಯಜಮಾಡಿಯಲ್ಲಿ AC ಸರ್ವೆ ಮಾಡಿದಾಗ ಆ ಸರ್ವೆ ಮಾಡಿದ ಜಾಗವನ್ನು ಪರಿಶೀಲನೆ ಮಾಡಿ ಹೋಗಿ ನನ್ನ ಜಾಗದಲ್ಲಿ ಒಂದು ಮರಳುಗಾರಿಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ಕೊಂಡು ಮಗದಾಸೆ ಇಸ್ಕೊಂಡು ಇವತ್ತು DC ಕಚೇರಿಗೆ ಬಂದಂತ 25 ತಾರೀಕಿಂತ ಹೋರಾಟ ಏನು ಮರಳು ಹೋರಾಟ ಸಮಿತಿಯರು ಮಾಡುವಾಗ ಅವನ ಮಗದಾಸೆ ಇಟ್ಕೊಂಡು ಬಂದವ ಹೋಗುವಾಗ ಮರಣವಾಗಿ ಮನೆಗೆ ಹೋದ ಸ್ವಾಮಿ. ಯಾರಿದಕ್ಕೆ ಉತ್ತರ ಕೊಡ್ತಾರೆ ಸ್ವಾಮಿ? ಕಣ್ಣೀರಿನಲ್ಲಿ ನಾನು ಮಾತಾಡ್ತಿದ್ದೇನೆ. ಇವತ್ತು ಯಾರಿದಕ್ಕೆ ಉತ್ತರ ಕೊಡ್ತಾರೆ? ಜಿಲ್ಲಾಧಿಕಾರಿ ಕೊಡ್ತಾರಾ ಅಥವಾ ಅವ ಕಾರ್ಮಿಕ ಸಂಘದಲ್ಲಿ ಇವತ್ತು ಯಾರೊಟ್ಟಿಗೆ ಅವನು ಯಾವ ಲೈಸೆನ್ಸ್ ಸಂಜ ಅಂತ ಹೇಳಿ ಅವರ ಲೈಸೆನ್ಸ್ ಒಟ್ಟಿಗೆ ಕೆಲಸ ಮಾಡ್ತಿದ್ದಾನೆ ಕೊಡ್ತಾರಾ? ಅವನ ಜೀವನ ಯಾರು ತಂದು ಕೊಡ್ತಾರೆ? ನಾನು ನೇರವಾಗಿ ನಿಮ್ಮ ಹತ್ರ ಇವತ್ತು ಯಾರಲ್ಲಿ ಕುತ್ಕೊಂಡಿದ್ದ ಪ್ರತಿನಿಧಿಸ್ತಿದ್ದಾರೆ ಅವ್ರ ಹತ್ರ ನೇರವಾಗಿ ಕೇಳ್ತಿದ್ದೀನಿ. ಅವನ ಮತ್ತೆ ಈಗ ಹೋದಂತ ಜೀವ ನಿಮ್ಗೆ ತಂದುಕೊಡ್ಲಿಕ್ಕೆ ಆಗ್ತದೆ ಸ್ವಾಮಿ? ತಂದುಕೊಡ್ಲಿಕ್ಕೆ ಆಗ್ತದ? ನನ್ನ ಕಣ್ಣೀರಲ್ಲಿ ಮಾತಾಡ್ತಿದ್ದೇನೆ. ಇವತ್ತು ನಿಮ್ಮ ಎದುರು ಬರ್ತಾ ಇದ್ದೆಲ್ಲ ನಾನು. ಇವತ್ತು ಒಂದು ಉಗ್ರ ಹೋರಾಟ ಅಂತ DC ಕಚೇರಿಯಲ್ಲಿ ಮರಳು ಅಂತ ಹೇಳ್ತಾರೆ. ಯಾರು ಮರಳಿಗೋಸ್ಕರ ಪರದಾಡಿದ ಜನಗಳ ಸಮಸ್ಯೆಯನ್ನು ಯಾರು ಆಲೈಸ್ತಿಲ್ಲ? ಯಾಕೆ ಆಲೈಸ್ತಿಲ್ಲ? ಇದನ್ನು ಯಾಕೆ ಇದನ್ನು ನೋಡ್ತಿಲ್ಲ? ಎಸ್ ದಿನೇಶ್ ಅವರೇ, ಇದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಲಾರಿ ಮಾಲಕ ಸಂಘದಿಂದನೂ ಕೂಡ ಅವರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ನಮಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಹಾಗಾದ್ರೆ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ಕೂಡ ಅವರಿಗೆ ಪ್ರಶ್ನೆಯನ್ನ ಇಡ್ತಾ ಇದ್ದೇವೆ. ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು, ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು.
ಜಿಲ್ಲಾಧಿಕಾರಿ ಕಚೇರಿ ನಿರಂತರವಾಗಿ ಹೋಗಿ ಅವ್ರ ಹತ್ರ ನಾವು ನಮ್ಮ ಬೇಡಿಕೆ ಇಟ್ಟರು ಕೂಡ ಇವತ್ತಿಗೆ ಮಾಡದೆ ಇರ್ಲಿಕ್ಕೆ ಹೋಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಮರಳಲ್ಲಿ ಏನ್ ಸ್ವಾಮಿ ಪ್ರತಿ ಈ ವರ್ಷ ಆಗಿದಂತ ಮಳೆಯಲ್ಲಿ ಮರಳಿಲ್ವಾ ಸ್ವಾಮಿ? ಎಷ್ಟು ಮರಳು ಬಂದಿದೆ ಅಂತ ನನ್ ಜೊತೆಗೆ ಅವ್ರು ಏನು ಗವರ್ಮೆಂಟ್ ರೀತಿಯಲ್ಲಿ ಸರ್ವೆ ಮಾಡ್ತಿದ್ದಾರೆ, ಅಲ್ಲಿ ಬರ್ಲಿ, ನಾನು ಎಲ್ಲೆಲ್ಲಿ ಮರಳಿದೆ ಅಂತ ತೋರಿಸ್ತೇನೆ. ಮರಳನ್ನೇ ಅವಲಂಬಿಸಿ ಬದುಕುವಂತ ಒಂದು ಬಡಪಾಯಿ ಜೀವನ ಇವತ್ತು ತಗೊಂಡು ಹೋಗಿದ್ರಂತ ಆದ್ರೆ ಇವತ್ತು ನಾನು ಯಾವ ರೀತಿ ನಿಮ್ಮ ಎದುರು ಕೂತ್ಕೊಂಡು ಮಾತಾಡ್ಲಿ ಸ್ವಾಮಿ? ನಾವು ಯಾರ ಹತ್ರ ಮಾತಾಡ್ಬೇಕು? ನಾನು ಇದನ್ನು ಸಿಎಂ ಅವ್ರು ಹೇಳ್ಬೇಕಾ? ಇವತ್ತು ಈ ಒಂದು ಉಡುಪಿ ಜಿಲ್ಲೆಯನ್ನು ಯಾರು ಪ್ರತಿನಿಧಿಸಿದ್ದಾರೋ ಅವರಲ್ಲಿ ಆಗ್ಲಿಲ್ಲ, ಜಿಲ್ಲಾಧಿಕಾರಿಯವರು ಆಗ್ಲಿಲ್ಲ. ಹಾಗಾದ್ರೆ ನಾವು ಯಾರಲ್ಲಿ ಕೇಳುದು ಸ್ವಾಮಿ? ಯಾರಲ್ಲಿ ಭಿಕ್ಷೆ ಬೇಡುದು ನಾವು? ಇವತ್ತೊಂದು ನಮ್ಮ ಕಾರ್ಮಿಕ ಆಗಿದ್ದವನೊಬ್ಬ ಇವತ್ತು ನಮ್ಮ ಎದುರಿಲ್ಲ, ಬೈಕ್ ತಂದಿದ್ದಾನೆ, ಬೈಕಿಗೆ ತನ್ನ ಹೆಂಡತಿಯನ್ನು ಉಡುಪಿಗೆ ಬಿಟ್ಟು ಬಂದಾರೆ. ಆ ಉಡುಪಿಗೆ ಬಿಟ್ಟು ಹೆಂಡತಿ ಪಾಪ ನನ್ನ ಗಂಡ ಬರ್ತಾನೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕಾಯ್ತಾ ಇದ್ದಾಗ ಗಂಡ ಮಣಿಪಾಲ ಆಸ್ಪತ್ರೆಯಲ್ಲಿ ಶವ ಆಗಿದ್ದಾರೆ ಸ್ವಾಮಿ. ಯಾರು ಇದಕ್ಕೆ ಹೊಣೆ? ಯಾರು ಹೊಣೆ ಸ್ವಾಮಿ? ಓಕೆ ದಿನೇಶ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಹೇಳುವ ಹಾಗೆ ಹಲವಾರು ತೊಂದರೆಗಳು ಆಗ್ತಾ ಇದೆ ಜನರಿಗೆ. ಅವ್ರು ತುಂಬ ದುಃಖದಿಂದ ಮಾತಾಡಿದ್ರು. ಇದು ಒಂದು ಕಡೆ ಆದರೆ ಇನ್ನು ಕೂಡ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ. ಇನ್ನು ನಾರ್ಮಲ್ ಆಗಿ 2,500 ಅಥವಾ 4,000ಕ್ಕೆ ಸಿಗ್ತಿರುವಂತಹ ಮರಳು ಇವತ್ತಿನ ದಿನ 15,000 25,000ಕ್ಕೆ ಮಾರಾಟವಾಗ್ತಿರುವಂಥದ್ದು. ಇದರಿಂದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ನಿಮ್ಮ ಮಾತಿಗೆ ನಾನು ಬರ್ತೇನೆ. ಮೊದಲನೇದಾಗಿ ಅವರು ಹೇಳಿದಾಗೆ ತುಂಬಾ ಭರಿಸಲಾಗದ ನಷ್ಟ. ಅವರ ಮನೆಯವರಿಗೆ ನಾವು ಈಗ ಆ ಜೀವವನ್ನು, ಮೊಹಮ್ಮದ್ ಹನೀಫ್ ಹೇಳುವವರ ಜೀವವನ್ನು ಈಗ ಯಾರು ಏನೇ ಮಾಡಿದ್ರು, ಏನು ಸ್ಟೇಟ್ಮೆಂಟ್ ಕೊಟ್ಟರು ಅವರ ಜೀವವನ್ನು ತಂದು ಕೊಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಅಂದ್ರೆ ನಿನ್ನೆ ಅವರು ಹೋರಾಟಕ್ಕೆ ಬಂದವರು ಮಧ್ಯಾಹ್ನ ತನಕ ಅದೇ ವಿಚಾರವನ್ನು ಹೇಳ್ತಿದ್ರಂತೆ. ನಾನು ಸಾಲ ಮಾಡಿದ್ದೇನೆ, ಒಂದು 6-7 ಲಕ್ಷ ತನಕ ಸಾಲ ಇದೆ. ಅದೇ ವಿಚಾರವನ್ನು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಮರಳು ಸಮಿತಿಯವರು ಕೂಡ ಅದನ್ನೇ ವ್ಯಕ್ತಪಡಿಸಿದ್ದಾರೆ. ತುಂಬಾ ಹಂಸ ಹೇಳುವವರ ಪರ್ಮಿಷನ್ ಅಲ್ಲಿ ಇವರು ಒಟ್ಟಿಗೆ ಕಾರ್ಮಿಕರಾಗಿ ದುಡಿತಾ ಇದ್ರು. ಸೊ ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟದಲ್ಲಿದ್ದವರು. ಸೊ ಅವರ ಈ ಇದನ್ನ ನೋವನ್ನ ಅವರ ಮಾತಲ್ಲೇ ಗೊತ್ತಾಗ್ತದೆ ಅವ್ರು ನಿಜವಾಗಿ ಅವರಿಗೆ ಎಷ್ಟು ನೋವಾಗಿದೆ ಅಂತ ಹೇಳಿ. ಸೊ ಅವರೇ ಭರಿಸಲಾಗದ ನಷ್ಟ ಅವರಿಗೆ ಆಗಿದೆ. ಸೊ ನಾವು ಕೂಡ ಅದನ್ನು ಈಗ ಅಲ್ಲಿ ಸರ್ಕಾರದ ವತಿಯಿಂದ ಒಂದು ನಮ್ಮ ಮರಳು ಸಮಿತಿಯವರು ಕೂಡ ಹಾಗೂ ಶಾಸಕ ರಘುಪತಿ ಭಟ್ರು ಕೂಡ ಹೇಳಿದ್ದಾರೆ, ಕನಿಷ್ಠ ಪಕ್ಷ ಒಂದು 10 ಲಕ್ಷ ರೂಪಾಯಿ ಆದರೂ ಅವರ ಫ್ಯಾಮಿಲಿಗೆ ಕೊಡಬೇಕಾಗಿ ನಾವು ವಿನಂತಿಯನ್ನ ಅಲ್ಲಿ ಮಾಡಿದ್ದೇವೆ. ಅದೇ ರೀತಿ ಒಂದು ಬಾಕ್ಸ್ ಅನ್ನು ರೆಡಿ ಮಾಡಿ ಹನೀಫ್ ರವರ ಒಂದು ಸ್ಮರಣಾರ್ಥ ಅಂತ ಹೇಳಿ ಒಂದು ಅದೇ ರೀತಿಯಲ್ಲಿ ಆನ್ ದಿ ಸ್ಪಾಟ್ ಜೆರ್ರಿ ವಿನ್ಸೆಂಟ್ ಡಯಾಸ್ ಅವರು ಕೂಡ ಒಂದು 25,000ವನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದೇ ರೀತಿ ಆಗ್ತಾ ಇದೆ. ಸೊ ಏನಾದರೂ ನಮ್ಮೊಟ್ಟಿಗಿದ್ದ ಒಂದು ಅಂದ್ರೆ ನಮ್ಮೊಟ್ಟಿಗೆ ಒಂದಿದ್ದ ಒಂದು ಜನ ತೀರಿಹೋಯ್ತು ಅಂತ ಹೇಳಿದ್ರೆ ತುಂಬಾ ಬೇಸರ ಸಂಗತಿ. ತುಂಬಾ ಅಂದ್ರೆ ಅಷ್ಟು ಜನ ಕೂಡ ಅವರನ್ನು ಮಿಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಭಾರಿ ಒಳ್ಳೆ ಜನ ಅವರು ಹಾಗೆ ಇದ್ರು. ಇಲ್ಲಿ ಅವರ ಧಕ್ಕೆ ಯಾವಾಗ ಅವರ ಹೆಸರಲ್ಲಿ ಆಗ್ಲಿಲ್ಲ ಅಂತ ಹೇಳುವಾಗಲೇ ಅವರಿಗೆ ಅದು ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ತುಂಬಾ ನೋವಾಗಿದೆ ಅಂತ ಹೇಳಿ ಅಲ್ಲಿ ಇದ್ ಮಾಡಿದ್ದಾರೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಆಕಾಶ್ ಅಂತ ಅಂಜೆಯಿಂದ. ಹೇಳಿ ಆಕಾಶ್ ಅವರೇ. ಅಲ್ಲ ಇಲ್ಲ, ಯಾರ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಸಿದ್ದರಾಮಯ್ಯ ಅವರು ಅವತ್ತಿದ್ದಾರೆ ಪ್ರತ್ಯೇಕ ಮಾಡೋದು ಇದು ಮಾಡ್ತೇನೆ ಆಗ್ಲಿಲ್ಲ. ಆಗಿದೆ, ನಡೆದಿದೆ ಲೋಕಲ್ ನಲ್ಲಿ. ಅಲ್ಲ ಈಗ ರಾಜಕೀಯ ಉಂಟಲ್ಲ, ಮಿಲಿಟರಿ ಗವರ್ಮೆಂಟ್ ಸರ್ಕಾರ ಅಂತ ಗೊತ್ತಾಗುದಿಲ್ಲ. ಅಂದ್ರೆ ಉಡುಪಿಯಲ್ಲಿ ಭೋಜಗೌಡ ಇರುವುದು 28ಕ್ಕೆ ಸ್ಟಾರ್ಟ್ ಆಗದಿದ್ರೆ ಎಲ್ಲ ಡಿಸ್ಮಿಸ್ ಮಾಡ್ತಾನೆ ದೇಶಿಯನ್ನು ಗಣೀಲಕಾಯ ಅವರು. ಹಾಗಾದ್ರೆ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ ಮಿಲಿಟರಿ ಗವರ್ಮೆಂಟ್. ಜನಗಳು ಇಲ್ಲಿ ಒದ್ದಾಡ್ತಿದ್ದಾರೆ, ಅಧಿಕಾರಿಗಳು ಆಟವಾಡ್ತಿದ್ದಾರೆ. ಅಂದ್ರೆ ಅವರಿಗೆ ಹಣ ಆಗಬೇಕು, ಕರೆಕ್ಟ್ ಆಗಿ ಇಲ್ಲಿ ಪರ್ಮಿಟ್ ಸಿಗದೆ ಅವರಿಗೆ ಹಣ ಆಗಲ್ಲ. ಇಲ್ಲಿ ಡುಪ್ಲಿಕೇಟ್ ಆಗಿ ಹೋಗಿದ್ರೆ ಮಾತ್ರ ಶ್ರೀಮಂತರಿಗೆ ರಾತ್ರಿ ನಡೆಯುತ್ತಿದೆ ಅಕ್ರಮ ದಂಧೆ. ಇಲ್ಲಿ ಅವರಿಗೆ ಹಣ ಆಗ್ತದೆ, ಪರ್ಮಿಟ್ ಫುಲ್ ಕೊಟ್ಟರೆ ಅವರಿಗೆ ಹಣ ಆಗಲ್ಲ. ಇಷ್ಟು ಜನ ಕಾಲ್ ಮಾಡಿದ್ರು, ನಾನು ಜೀವ ತೆಗಿರ್ತೇನೆ ಇದಕ್ಕೆ ಯಾರು ಕೇಳುವವರಿದ್ದಾರೆ? ಅವರನ್ನು ಯಾರು ಕೇಳ್ತಾರೆ? ಮಾಧ್ಯಮದಲ್ಲಿ ಹೇಳ್ತಾರೆ, ಪೇಪರ್ ನಲ್ಲಿ ಬರ್ತದೆ. ಎಲ್ಲಿ ನಡೆಯುತ್ತದೆ ಸಾರಿ? ಎಲ್ಲಿ ನಡೆಯುತ್ತದೆ? ಇದು ಮಾಮೂಲಿ ಆಗಿದೆ. ಇಷ್ಟು 3 ವರ್ಷ ಆಯ್ತು ಇಬ್ರಾಹಿಂ DC ಹೋಗಿ ಇಲ್ಲಿ ದಕ್ಷಿಣ ಜಿಲ್ಲೆ, ಅದ್ರಿಂದ ಇದ್ರ ತನಕ ಆಗ್ಲಿಲ್ಲ.
2 DC ಹೋಗಿ ಆಗಿದೆ. ಹೋದ ವರ್ಷ ಬಸವಣಿ ಕಟ್ಟಿಗಳು, ರೈಗಳು, ಗಾದಿಗಳು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿಂದ ಮರಳು ಬಂದಿದೆ. ಈಗ ಮಂಗಳೂರಲ್ಲಿ 1 ವರ್ಷದಲ್ಲಿ ಸ್ಟಾಕ್ ಉಂಟು. ಇದು ಹೋಗದಿದ್ರೆ ಇಲ್ಲಿ ಪರ್ಮಿಟ್ ಕೊಡುವುದು ಹೇಗೆ DC? ಅದು ಹೋಗ್ಬೇಕಲ್ವಾ? ಅಲ್ಲಿ ಕೋಟಿಗಟ್ಟಲೆ ಇಟ್ಟಿದ್ದಾನೆ ಅವನು. ಅದು ಹೋಗ್ಲೇಬೇಕಲ್ವಾ? ಹೋಗದಿದ್ರೆ ಇಲ್ಲಿ ಬ್ಯಾಂಗ್ಳೂರಿನವರಿಗೆ 10,000ಕ್ಕೆ ಮರಳು ಸಿಗ್ತದೆ, ಇಲ್ಲಿ 40,000 ಆಗ್ತದೆ ಆ ಮರಳಿಗೆ. ಬೆಂಗಳೂರಿಗೆ ಪರ್ಮಿಟ್ ಕೊಡ್ತಾನೆ, ಎಲ್ಲದಕ್ಕೂ ಪರ್ಮಿಟ್ ಉಂಟು DC ಹತ್ರ, ಊರಿನವರಿಗೆ ಪರ್ಮಿಟ್ ಇಲ್ಲ. ಓಕೆ ಆಕಾಶ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಕಡೆಯದಾಗಿ ನಾಗರಾಜ್ ಅವರೇ, ಈಗ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀರಿ. ಒಂದು ವೇಳೆ ಇದಕ್ಕೂ ಕೂಡ ಜಗ್ಗದಿದ್ರೆ, ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ಕೊಡದಿದ್ರೆ ಮುಂದಿನ ರೀತಿ ಯಾವ ರೀತಿಯಾದಂಥ ಧರಣಿಯನ್ನು ಮಾಡ್ತೀರಿ ಅಂತ? ಮುಂದಿನ ರೀತಿ ಬಹಳಷ್ಟು ಉಗ್ರವಾಗಿರ್ತದೆ ಸರ್. ನೋಡಿ, ಈಗ ನಮ್ಗೆ ಈಗ ಒಂದು ಅನುಮಾನ ಬರ್ತಾ ಇದೆ. ಏನಂತ ಹೇಳಿದರೆ, ಈ ಜಿಲ್ಲಾಧಿಕಾರಿ ಅಂದ್ರೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಗೊತ್ತಿಲ್ಲ. ಆದ್ರೆ ನಮ್ಗೆ ಅಂತ ಹೇಳಿ ಬಂದ ವಿಷಯ ಅಂತ ಹೇಳಿದ್ರೆ, ಇವರು M-SAND ಅಂತ ಹೇಳಿ ಅದಕ್ಕೆ ಒಂದು ಸಪೋರ್ಟ್ ಕೊಡ್ಬೇಕು ಅಂತ ಹೇಳಿ ಮರಳುಗಾರಿಗೆ ಆದಷ್ಟು ಒಂದು ಸೈಡ್ ತಪ್ಪಿದ್ದಾರೆ ಅಂತ ಹೇಳಿ. M-SAND ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಅದೊಂದು ಜಲ್ಲಿ ಕ್ರಷರ್ ಇದಲ್ಲ, ಅಂದ್ರೆ ಕ್ರಶ್ ಮಾಡ್ಕೊಂಡು ಚಿಕ್ಕದ್ ಮಾಡಿ ಅದನ್ನು ಮರಳು ತರ ಯೂಸ್ ಮಾಡ್ತಾರೆ. ಅದು ಅಂದ್ರೆ ಅದರಲ್ಲಿ ತುಂಬಷ್ಟು ಡಿಸ್ಅಡ್ವಾಂಟೇಜ್ ಇದೆ ಆಕ್ಚುಲಿ ಅದರಲ್ಲಿ. ಅಂದ್ರೆ ಅದು ಬಹಳಷ್ಟು ನೀರು ಮತ್ತೆ ಸಿಮೆಂಟ್ ತಗೊಳ್ತಾ ಅದು ಮರಳು ಹಾಗೆಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಬರುವಂತ ಮರಳು ಉಂಟಲ್ಲ, ಅದು ಅಂದ್ರೆ ಅದರಲ್ಲಿ ಜಾಸ್ತಿ ಅದಕ್ಕೆ ಅಂದ್ರೆ ನಮ್ಮ ಸಿಮೆಂಟ್ ನೀರ್ ಬೇಕಂತಿಲ್ಲ, ಯಾಕಂದ್ರೆ ಆಲ್ರೆಡಿ ಅದರಲ್ಲಿ ಮಿಕ್ಸ್ ಆಗಿರ್ತದೆ. ಬಟ್ M-SAND ಅದು ಕೃತಕವಾಗಿ ಮಾಡುವಂತದ್ದು. ಇದನ್ನು ಇವರು ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ಈ ಮರಳುಗಾರಿಕೆ ಆದಷ್ಟು ಒಂದು ಇವರು ಇದು ಮಾಡ್ತಿದ್ದಾರೆ, ಅದನ್ನು ಸೈಡ್ ಹಾಕ್ತಿದ್ದಾರೆ ಅದನ್ನು. ಸೊ ಈ ತರದಲ್ಲಿ ಅವ್ರು ಮಾಡ್ಲಿಕ್ಕೆ ಹೋದ್ರೆ ಮುಂದೆ ಅವರಿಗೆ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ ನಾನು ಹೇಳ್ತಿದ್ದೇನೆ. ಸರ್ಕಾರಕ್ಕೆ ಸಮೇತ ಇದೊಂದು ಬಹಳಷ್ಟು ದುಷ್ಪರಿಣಾಮ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಈಗ ಇರುವಂತದ್ದು ಯಾರು ದೊಡ್ಡ ಲಕ್ಷ ಕೋಟ್ಯಾಧೀಶರು ಇರುವಂತದಲ್ಲ ಈ ಸ್ಟ್ರೈಕ್ ಅಲ್ಲಿ ಇರುವಂತವರು. ಇದು ಇರುವಂತವರು ಅಂದ್ರೆ ಒಂದು ದಿನಗೂಲಿ ಮಾಡುವಂತವರಾಗ್ಲಿ, ಒಂದು ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂತ ಜನರು ಇದರಲ್ಲಿ ಇದ್ದಾರೆ ಸ್ಟ್ರೈಕ್ ಅಲ್ಲಿ. ಸೊ ಇವರ ಜೀವನ ನಡೆಯುವಂತದ್ದೇ ಈ ಮರಳುಗಾರಿಕೆ ಹಾಗೂ ಒಂದು ಬಿಲ್ಡಿಂಗ್ ಕೆಲಸ ನಂಬಿ ಅವ್ರ ಜೀವನ ನಡೆಸಿದ್ದಾರೆ. ಸೊ ಇದಕ್ಕೆ ಇವರು ಸರಿಯಾಗಿ ಈಗ ನಮ್ಗೆ ಅಂದ್ರೆ ಒಂದು ಧೋರಣೆ ಅಥವಾ ಸರಿಯಾಗಿ ಕಾನೂನೆಲ್ಲ ಮಾಡಿದ್ರೆ ಮುಂದೆ ಇದೊಂದು ಬಹಳಷ್ಟು ಉಗ್ರವಾಗಿ ಇದೊಂದು ಪ್ರತಿಭಟನೆ ನಾವು ಮಾಡ್ಬೇಕಾಗ್ತದೆ. ಹಾಗೆ ಇದು ಮುಂದಿನ ಒಂದು ಸರ್ಕಾರಕ್ಕೆ ಮುಂದೆ ಒಂದು ಬಹಳಷ್ಟು ಒಂದು ನೆಗೆಟಿವ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳಿ ನಾನು ಈ ಮೂಲಕ ಹೇಳ್ಕೊಳ್ತಿದ್ದೇನೆ. ಎಸ್ ಜುನೇದ್ ಅವರ ನಿಮ್ಮ ಜೊತೆ ಕೇಳ್ತೇನೆ. ಈಗಾಗಲೇ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿದ್ರಿ, ಹಲವಾರು ಸಂಘಟನೆಗಳು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿವೆ. ಇವಾಗಲೂ ಕೂಡ ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮರಳುಗಾರಿಕೆಗೆ ಅವಕಾಶವನ್ನ ಕೊಡದಿದ್ರೆ ಮುಂದಿನ ನಡೆ ಯಾವ ರೀತಿ ಇರ್ತದೆ ಅಂತ? ಈಗ ಚುನಾವಣೆ ನೀತಿ ಸಂಹಿತೆ ಏನಿದೆಯೋ ಅದು ಮುಗಿದ ನಂತರ ಇವತ್ತು ಕೂಡ ಅದೇ ವಿಷಯವಾಗಿ ನಾವು ಮಾತಾಡಿದ್ದೇವೆ, ವಿಸ್ತಾರವಾಗಿ ಮಾತಾಡಿದ್ದೇವೆ. ಚುನಾವಣಾ ನೀತಿ ಸಂಹಿತೆ ಏನು ಮುಗಿತದೋ ಅದರ ಮೇಲೆ ಜನರನ್ನ ಕೂರಿಸಿ ಮರಳು ಸಮಸ್ಯೆಯನ್ನ ನನ್ನ ಪ್ರಕಾರ ಅದಕ್ಕಿಂತ ಮುಂಚೆನೇ ಸಾಲ್ವ್ ಆಗ್ಬೋದು. ಯಾಕಂತ ಹೇಳಿದ್ರೆ ಜನ ನೋಡಿ, ಈಗ ಒಂದು ಮರಣ ಸುದ್ದಿ ಬಂತು, ನೀವು ನಿಮ್ಮ ಫೋನ್ ಮುಖಾಂತರ ನೀವು ಕೇಳಿದಿರಾ. ಸೊ ಅಲ್ಲಿ ಒಂದು ವಿಚಾರ ವ್ಯಕ್ತಪಡಿಸಿದ್ದಾರೆ, ಜನರ ನೋವು. ಒಬ್ಬರು ನಾನು ವಿಷ ಕೈಯಲ್ಲಿ ಇಟ್ಕೊಂಡಿದ್ದೇನೆ, ಅಂದ್ರೆ ವಿಷ ತೆಗೆದು ಸಾಯುವ ಪರಿಸ್ಥಿತಿ ಇರುವಾಗ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೆ ಅದನ್ನು ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ವಿಪರ್ಯಾಸ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆನೆ ಆಗ್ತದೆ ಅಂತೇಳಿ ನಾನು ನಿಮ್ಗೊಂದು ಹೇಳ್ಬೋದು. ಯಾಕಂತೇಳಿ ಖಂಡಿತವಾಗಿ ಅದಕ್ಕಿಂತ ಅಂದ್ರೆ ಅಷ್ಟು ಜನ ಅಲ್ಲಿ ಸೇರಿದ್ದಾರೆ, ಅವರ ನೋವಿಗೆ ಸ್ಪಂದಿಸುವಂತ ಒಂದು ನಮಗೆ ವಿಶ್ವಾಸ ಇದೆ. ಸರ್ಕಾರ ಮಧ್ಯವಸ್ಥೆಗೆ ವಹಿಸಿ ಇದನ್ನು ಸಾಲ್ವ್ ಮಾಡ್ತಾರೆ ಅಂತೇಳಿ ನಮಗೊಂದು ವಿಶ್ವಾಸ ಇದೆ. ಸಪೋಸ್ ಆ ಟೈಮಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಚುನಾವಣಾ ನೀತಿ ಸಂಹಿತೆ ನಂತರ ಇದರ ಬಗ್ಗೆ ನಾವು ವಿಸ್ತಾರವಾಗಿ ಅವರ ಹತ್ರ ಮಾತಾಡಿ ಎಲ್ಲ ಸಂಘಟನೆಗಳು ಕೂಡಿಸಿ ನಾವು ಅದರ ಬಗ್ಗೆ ಏನು ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಂತ ಡಿಸಿಷನ್ ಮಾಡಿ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತಿದ್ದೇವೆ. ಓಕೆ ಸರ್, ಇಷ್ಟೊತ್ತು ಬಂದು ನಮ್ಮ ಚರ್ಚೆಗೆ ಭಾಗವಹಿಸೋಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ಈಗಾಗಲೇ ಹೇಳುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆ ಹೇರಳವಾಗಿ ಉಂಟಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅದೆಷ್ಟು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ನೀಡ್ತಾ ಇರುವಂಥದ್ದು. ಒಂದು ಕಡೆ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಒಂದು ಕಡೆ ಲಾರಿ ಚಾಲಕ ಮಾಲಕ ಸಂಘದವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮರಳುಗಾರಿಕೆ ಯಾರು ಮಾಡ್ತಾರೋ ಅವರು ಕೂಡ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಅಹೋರಾತ್ರಿ ನಿನ್ನೆಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ನಡೆ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. ಇದು ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತದೆ. ಜನರ ನೆಮ್ಮದಿಯನ್ನು ಹಾಳು ಮಾಡ್ತಿರುವಂತಹ ಈ ಒಂದು ಮರಳುಗಾರಿಕೆ ಸ್ತಬ್ಧವಾಗಿರೋದ್ರಿಂದ ಜನರು ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಮುಂದಿನ ದಿನ ಜಿಲ್ಲಾಧಿಕಾರಿಗಳು ಯಾವ ರೀತಿ ತೀರ್ಮಾನವನ್ನು ತಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.